ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ನಮಸ್ಕಾರ ವೀಕ್ಷಕರೇ, ಎಲ್ಲ ಏರುಪೇರುಗಳನ್ನು ದಾಟಿ ಹೊಸ ವರ್ಷದ ಹುರುಪಿನೊಂದಿಗೆ ಸಂಗೀತದ ಸವಿರುಚಿಯನ್ನು ಉಣಬಡಿಸಲಿಕ್ಕೆ ನಮ್ಮ ಸ್ಪಂದನ ವಾಹಿನಿ ಇವತ್ತು ಸಂಗೀತದೊಂದಿಗೆ ನಿಮ್ಮನ್ನು ರಂಜಿಸಲು ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇವತ್ತಿನ ಅತಿಥಿ ಎದೆ ತುಂಬಿ ಹಾಡುವೆನು ಇದರಲ್ಲಿ ಕ್ವಾರ್ಟರ್ ಫೈನಲ್ ತನಕ ಬಂದಿದ್ದರು. ವಾಯ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ವಿನ್ನರ್ ಆಗಿ ಸ್ಟಾರ್ ಸಿಂಗರಲ್ಲಿ 20ನೇ ಪ್ಲೇಸಲ್ಲಿ ಇವರು ಬಂದಿದ್ದರು. ಇವರು ಹಿನ್ನೆಲೆ ಗಾಯಕರು ಹೌದು, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೌದು. ಇವತ್ತಿನ ಕಾರ್ಯಕ್ರಮ ಹೊಸ ವರ್ಷ ಧಾರೆ ವಿತ್ ಡಾಕ್ಟರ್ ನಿತಿನ್ ಆಚಾರ್ಯ. ಇವರು ನನ್ನ ಆತ್ಮೀಯ ಗೆಳೆಯರು. ಸೊ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹೇಗೆ ಅನಿಸ್ತಿದೆ ಇವತ್ತು ನಮ್ಮ ಸ್ಪಂದನ ಟಿ ವಿಗೆ ಬಂದಿದ್ದೀರಿ? ತುಂಬ ಸಮಯದ ನಂತರ ನಿಮ್ಮ ಸಂಗೀತದ ಜರ್ನಿ ಹಾಗೆ ವೃತ್ತಿ ಜೀವನ ಹೇಗೆ ನಡೀತಿದೆ? ಫಸ್ಟ್ ಆಫ್ ಆಲ್ ಸ್ಪಂದನಕ್ಕೆ ನಿಮ್ಮೊಟ್ಟಿಗೆ ಸುಮಾರು ಸತಿ ಕಾರ್ಯಕ್ರಮ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಪ್ರತಿ ಸತಿ ಇಲ್ಲಿ ಬರೋದು ಒಂದು ಖುಷಿ ಬೇರೆ. ಇಟ್ ಇಸ್ ಲೈಕ್ ಕಮಿಂಗ್ ಬ್ಯಾಕ್ ಟು ದಿ ಹೋಮ್ ಗ್ರೌಂಡ್, ಕ್ರಿಕೆಟ್ ಟೀಮ್ಗೆ ಹೋಮ್ ಗ್ರೌಂಡಿಗೆ ಬಂದ ಹಾಗೆ. ಸೊ ಇಟ್ಸ್ ಆಲ್ವೇಸ್ ಎ ಪ್ಲೆಷರ್ ಇಲ್ಲಿ ಬರಲಿಕ್ಕೆ. ಮತ್ತು ಸಂಗೀತ ಮತ್ತು ಕ್ಲಿನಿಕಲ್ ಪ್ರಾಕ್ಟೀಸ್ ಇದು ಜರ್ನಿ ಫಾರ್ಚುನೇಟ್ಲಿ ಒಳ್ಳೆ ಬ್ಯಾಲೆನ್ಸಲ್ಲಿ ನಡೀತಾ ಉಂಟು. ಲಾಕ್ಡೌನ್ ಇದ್ದ ಟೈಮಲ್ಲಿ ಸ್ವಲ್ಪ ಮ್ಯೂಸಿಕ್ಕೇ ಜಾಸ್ತಿ ಇತ್ತು, ಯಾಕಂದರೆ ಕ್ಲಿನಿಕ್ ಹೋಗೋ ಅವಕಾಶ ಇರಲಿಲ್ಲ. ಬಟ್ ಈಗ ಬ್ಯಾಕ್ ಟು ಟ್ರ್ಯಾಕ್. ಅಂದರೆ ಕೊರೋನಾ ಟೈಮಲ್ಲಿ ನಿಮ್ಮ ಪ್ರಾಕ್ಟೀಸ್ ಎಲ್ಲ ತುಂಬಾ ನಡೀತಿತ್ತು ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಪ್ರಾಕ್ಟೀಸ್ ಮಾಡಿದಂಥ ಒಳ್ಳೆ ಹಾಡುಗಳು ಬರ್ಬೋದು ಅಂತ ನನ್ನ ಕೂಡ ಒಂದು ಆಶಯ. ಹೋಪ್ಫುಲಿ. ಹೌದು. ಯಾವ ಥರ ಈಗ ನಿಮ್ಮ ಸಂಗೀತದ್ದು ಈಗ ಜರ್ನಿಯಲ್ಲಿ ಯಾವ ಥರದ್ದು ನೀವೀಗ ಸಂಗೀತವನ್ನು ರೆಡಿ ಮಾಡಿದ್ದೀರಿ? ಅಂದರೆ ಮುಂದಿನ ದಿನಗಳಿಗೆ ಫಿಲ್ಮಿ ಈಗ ಸದ್ಯಕ್ಕೆ ರೀಸೆಂಟ್ಲಿ ಯಶ್ ರಾಜ್ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಸತ್ತ ಕೊನೆ ಅಂತ ಹೇಳಿ. ಲೇಟೆಸ್ಟ್ ಅದೊಂದು ಸತ್ತ ಕೊನೆ ಅಂತ ಕೈಂಡ್ ಆಫ್ ಥ್ರಿಲ್ಲರ್. ಅದರದ್ದು ಬೇರೆ ಡೀಟೇಲ್ಸ್ ಹೇಳಿದರೆ ಅದರ ಸಸ್ಪೆನ್ಸ್ ಹೋಗ್ತದೆ. ಥ್ರಿಲ್ಲರ್ ಶಾರ್ಟ್ ಫಿಲ್ಮ್ ಒಂದು. ಇನ್ಫ್ಯಾಕ್ಟ್ ಅದು ದೂರದರ್ಶನದಲ್ಲೆಲ್ಲ ಟೆಲಿಕಾಸ್ಟ್ ಆಗಿತ್ತು, ಕೆಲವು ಫಿಲ್ಮ್ ಫೆಸ್ಟಿವಲ್ಗೆಲ್ಲ ನಾಮಿನೇಟ್ ಆಗಿತ್ತು. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೆ, ಒಂದು ಸಾಂಗ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್. ಲೇಟೆಸ್ಟ್ ಇದರಲ್ಲಿ ಅದಿರೋದು. ಮತ್ತು ಈ ಲಾಕ್ಡೌನಿಂದಾಗಿ ನಮ್ಮ ಕೆಲವು ಸೀರಿಯಲ್ಗಳೆಲ್ಲ ಈಗ ಡಬ್ಬಿಂಗ್ ನಡೀತಾ ಉಂಟಲ್ಲ. ಸೊ ಪರಮಾವತಾರಿ ಶ್ರೀಕೃಷ್ಣ ಅಂತ ಹೇಳಿ ಸೀರಿಯಲಲ್ಲಿ ಪ್ರಸಂಗಗಳಿಗೆ ಹಾಡುಗಳು ಬರುವಂಥದ್ದು, ಅದರದ್ದೆಲ್ಲ ಡಬ್ಬಿಂಗ್ ಹಾಡುಗಳು. ಅಂಬೇಡ್ಕರ್ ಅವ್ರದ್ದೊಂದು ಸೀರಿಯಲ್ ಬರ್ತಾ ಉಂಟು ಮಹಾನಾಯಕ ಅಂತ, ಅದರದ್ದು ಹಾಡುಗಳು, ಹಿನ್ನೆಲೆ ಹಾಡುಗಳು, ಈ ಥರ ಕೆಲವೆಲ್ಲ ಅದರದ್ದಾಗ್ತಾ ಉಂಟು. ನಾನು ತಿಳಿದ ಮಟ್ಟಿಗೆ, ಅಂದರೆ ನಾನು ನೋಡಿದ ಮಟ್ಟಿಗೆ ನಿಮ್ಮ ಕ್ಲಿನಿಕಲ್ಲಿ ಕೂಡ ನೀವು ಅಂದರೆ ಪೇಷಂಟ್ ಇಲ್ಲದಾಗ ನೀವು ನಿಮ್ಮ ಸಂಗೀತದ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತೀರಿ. ಸೊ ಇದರಿಂದ ಆ ವಾತಾವರಣ, ಅಂದರೆ ನಿಮ್ಮ ಕ್ಲಿನಿಕಲ್ಲಿರುವಂಥ ವಾತಾವರಣ ಬೇರೆ ಎಲ್ಲಿಯಾದರೂ ಹೋದರೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದಾಗೆ ಎನಿಸ್ತದೆ. ಆದರೆ ನಿಮ್ಮ ಕ್ಲಿನಿಕಲ್ಲಿ ಯಾವತ್ತೂ ಒಂದು ಆ ಪಾಸಿಟಿವ್ ಎನರ್ಜಿ ಇರ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ಸರಸ್ವತಿಯ ಆರಾಧನೆ ಆಗ್ತಾ ಇರ್ತದೆ, ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ನಾನು ಕಣ್ಣಾರೆ ನೋಡಿದ್ದೇನೆ. ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ಕ್ಲಿನಿಕಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? ಹೌದು, ಮ್ಯೂಸಿಕ್. ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ ಆಗ ನೀವು ಆ್ಯಕ್ಚುಲಿ ಕ್ಲಿನಿಕ್ಗೆ 1-2 ಸಲ ಬಂದಾಗ, ಆಗ ಇನ್ಫ್ಯಾಕ್ಟ್ ಎಲ್ಲ ನನ್ನ ಕಂಪೋಸಿಂಗ್ ವರ್ಕ್ ಎಲ್ಲ ನಾನು ಅಲ್ಲೇ ಮಾಡ್ತಿದ್ದದ್ದು. ರೆಕಾರ್ಡಿಂಗ್ ಕೂಡ ಫ್ರೀ ಟೈಮಲ್ಲಿ ಅಥವಾ ಕ್ಲಿನಿಕ್ ಮುಚ್ಚಿದ ನಂತರ ಅಲ್ಲಿ ಮಾಡ್ತಾ ಇದ್ದೆ. ಬಟ್ ಈಗ ಅದರಲ್ಲಿ ಸ್ವಲ್ಪ ಅದು ಪ್ರಾಕ್ಟೀಸ್ ಮಾತ್ರ. ಬಟ್ ಮೇಯ್ನ್ ಕಂಪೋಸಿಂಗ್ ವರ್ಕ್, ರೆಕಾರ್ಡಿಂಗ್ ವರ್ಕ್ ಎಲ್ಲ ಮನೇಲಿ ಒಂದು ಸಪ್ರೇಟ್ ಒಂದು ಸೆಟಪ್ ಮಾಡ್ಕೊಂಡಿದ್ದೇನೆ. ಸೊ ಅಲ್ಲಿ ಮಾಡ್ತೇನೆ. ಬಟ್ ಕ್ಲಿನಿಕಲ್ಲಿ ಈಗಲೂ ಪ್ರಾಕ್ಟೀಸ್ ಎಲ್ಲ ಕ್ಲಿನಿಕಲ್ಲೂ ಕೆಲವು ಸತಿ ನಡೀತದೆ. ಅಂದ್ರೆ ನಿಮ್ಗೆ ಬರುವ ಪೇಷಂಟ್ಗಳಿಗೆ ಹೇಗೆ ಅನಿಸ್ತದೆ? ಅಂದ್ರೆ ನಿಮ್ಮ ಹಾಡು ಯಾರಾದ್ರೂ ಅಂದ್ರೆ ಹೇಳಿದುಂಟಾ ನಿಮ್ಗೆ, ಒಂದು ಹಾಡು ನಮಗೋಸ್ಕರ ಹಾಡಿ? ಇನ್ಫ್ಯಾಕ್ಟ್ ಒಬ್ರು ಹೇಳಿದ್ರು, ಅದು ಸ್ವಲ್ಪ ಏನು ಐ ವಾಸ್ ಟೇಕನ್ ಅ ಬ್ಯಾಕ್ ಕೈಂಡ್ ಆಫ್ ಸಿಚುವೇಶನ್. ಅಂದರೆ ಈಗ ಪೇಷಂಟ್ ಹತ್ರ ನಾವು ಆ ಒಂದು ಇಂಟ್ರಾಕ್ಷನ್ ಆಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಕೀಬೋರ್ಡ್ ಪ್ಲೇ ಮಾಡಿ ಹಾಡಿ ಅಂತ ಹೇಳಿಬಿಟ್ರು ಪೇಷಂಟ್. ನನಗೆ ಸಡನ್ ಆಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ, ನನಗೆ ನಗು ಬಂತು ಅಷ್ಟೇ. ಬಟ್ ಜನರಲಿ ಇಷ್ಟೇ ಹೇಳ್ತಾರೆ, ನಿಮ್ದು ಹಾಡು ಕೇಳಿದೆ, ಇಷ್ಟ ಆಯ್ತು, ಅಷ್ಟು ಮಾತ್ರ ಹೇಳ್ತಾರೆ. ಹೆಚ್ಚಾಗಿ ಯಾರು ಹಾಡಿ ಅಂತ ಹೇಳೋದಿಲ್ಲ. ಬಟ್ ಇವ್ರು ಫುಲ್ ಬೋಲ್ಡ್ ಆಗಿ ಆ ಒಂದು ಪೇಷಂಟ್ ಮಾತ್ರ ಕೀಬೋರ್ಡ್ ಪ್ಲೇ ಮಾಡಿ ಹಾಡಿ ಅಂತ ಹೇಳಿಬಿಟ್ರು. ಹಾಡಿದ್ರಿ? ನೆನಪಿಲ್ಲ ನನಗೆ. ಒಂದು 2 ಲೈನ್
ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿಕ್ಕೆ? ನನಗೆ ಆ್ಯಕ್ಚುಲಿ ಯಾವ ಹಾಡು ಹಾಡಿದೆ ಅಂತ ನೆನಪಿಲ್ಲ. ಮೇ ಬಿ ಒಂದು ಹಿಂದಿದೊಂದು ಆಲ್ಬಮ್ ಒಂದಿತ್ತು, ಆ ಹಟೆ ಹೋ ರಹಿ ತೆರಿ ದಿಲ್ ಕೆ ದರ್ ಪೇ ಮೇರೆ ತೂ ಕಹೀ ಹೈ ಕಹೀ ಭೀ ನಹೀ ಆ ಹಟೆ. ಇದು ಮೋಸ್ಟ್ಲಿ ನನ್ನ ಅಂದಾಜು ಪ್ರಕಾರ ಇದು ಹಾಡಿದ್ದು. ಯಾಕೆಂತ ಹೇಳಿದರೆ ನಿಮ್ಮ ಹಾಡು ನಾನು ತುಂಬಾ ಕೇಳಿದ್ದೇನೆ. ನಾನಂತೂ ನಿಮ್ಮ ಫ್ಯಾನ್. ಯಾಕೆಂತ ಹೇಳಿದರೆ ನಿಮ್ಮ ಹಾಡು ನಾನು ಇವಾಗಲ್ಲ, ಸಾಧಾರಣ ಒಂದು 8 ವರ್ಷದಿಂದ ನಿಮ್ಮ ಹಾಡುಗಳನ್ನು ಕೇಳಿದ್ದೇನೆ. ಸೊ ಈಗ ಒಂದು ವೀಕ್ಷಕರಿಗೋಸ್ಕರ ಈ ಹೊಸ ವರ್ಷದ ಸಂದರ್ಭದಲ್ಲಿ ಯಾವ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಿ? ಎವರ್ಗ್ರೀನ್ ಸಾಂಗ್ ಅಂತ ಹೇಳಿದರೆ ಕನ್ನಡದಲ್ಲಿ ಒನ್ ಆಫ್ ದಿ ಮೋಸ್ಟ್ ಎವರ್ಗ್ರೀನ್ ಸಾಂಗ್ಸ್ ಅನಿಸುತ್ತಿದೆ ಯಾಕೋ ಇಂದು, ಮುಂಗಾರು ಮಳೆ 1 ಇದ್ದು. ಇದು ನಮ್ಮದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬದಲಾವಣೆ ಅಂತಂದಂಥ ಒಂದು ಹಾಡು. ಹಾಗೆ ಪ್ರತಿಯೊಬ್ಬ ಕನ್ನಡ ಹಾಡು ಕೇಳುವವರ ಹೃದಯಕ್ಕೆ ತಟ್ಟಿದಂಥ ಒಂದು ಹಾಡು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಹಾಡನ್ನು ಪ್ರತಿಯೊಬ್ಬರು ಸಾಧಾರಣ ಒಂದು 10-20 ಸಲ ಅಲ್ಲ 100 ಸಲ ಕೇಳಿರ್ಬೋದು ಅಂತ ಅನಿಸ್ತದೆ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ನಮ್ಮ ಕಾಮನ್ ಫ್ರೆಂಡ್ ಅವಿನಾಶ್, ಅವರಂತೂ 1000 ಸತಿ ಮಿನಿಮಮ್ ಕೇಳಿರ್ಬೋದು. ಹೌದು, ಅವರು ಕೇಳಿರ್ಬೋದು, 1000 ಸತಿ ಬೇರೆಯವ್ರಿಗೆ ಕೇಳಿಸಿ ಇರ್ಬೋದು. ಹೌದು, ಅಂತ ಬ್ಯೂಟಿಫುಲ್ ಹಾಡು. ಮತ್ತೆ ಈಗಲೂ ಈ ಹೊಸ ವರ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಂಡು ನೋಡುವಂಥ ವೀಕ್ಷಕರು ಈ ಹಾಡನ್ನು ಮತ್ತೊಮ್ಮೆ ಕೇಳಿದರೆ ಏನು 95-96 ಆ ಒಂದು ಸಮಯಕ್ಕೆ ಹೋದ ಫೀಲ್ ಸಿಗ್ಬೋದು ನಿಮಗೆ. ಹಾಗೆ ಈ ಪಿಕ್ಚರನ್ನು ಮಡಿಕೇರಿಯಲ್ಲಿ ಮಳೆಯಲ್ಲಿ ಶೂಟ್ ಮಾಡಿದ್ದಾರೆ. ಆ ಒಂದು ಫೀಲನ್ನು ಈಗ ಡಾಕ್ಟರ್ ನಿತಿನ್ ಆಚಾರ್ಯ ಅವರು ನಮಗೆ ಉಣಬಡಿಸ್ತಿದ್ದಾರೆ. ಹಾಗಾದರೆ ತಮ್ಮ ಮಧುರ ಕಂಠದಿಂದ ಈ ಒಂದು ಹಾಡು. ಎಸ್ ಸರ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ. ತುಟಿಗಳ ಹೂವಲಿ ಆಡದ ಮಾತಿನ ಸೀದೆ, ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿದೆ. ಹಣಿಯಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ನಿನಗುಂಟೆ ಇದರ ಕಲ್ಪನೆ, ನನ್ನ ಹೆಸರ ಕೂಗೆ ಒಮ್ಮೆ ಹಾಗೆ ಸುಮ್ಮನೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು.
ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಒಂದು ಮಧುರವಾದ ಗೀತೆ ಅಂತ ಹೇಳಿದರೆ ನಿಮ್ಮ ಕಂಠದಿಂದ ಒಂದು ಇಂಪಾದ ಹಾಡನ್ನು ಕೇಳಿ ಬಂದ್ವಿ. ಅಂದರೆ ವೀಕ್ಷಕರು ಕೂಡ ಅದನ್ನು ಮಿಸ್ ಮಾಡದೆ ನೋಡಿರ್ಬೋದು. ಹಾಗೆ ಈ ಹಾಡನ್ನು ನಾನು ಕೇಳಬೇಕಾದ್ರೆ ಏನೋ ಒಂಥರ ವೇರಿಯೇಷನ್ ಚೇಂಜಸ್ ಇದೆ. ಅಂದರೆ ಒರಿಜಿನಲ್ ಹಾಡಿಗಿಂತ ನೀವು ಹಾಡಿದ್ರಲ್ಲಿ ವೇರಿಯೇಷನ್ ಚೇಂಜಸ್ ಇದೆ ಸ್ವಲ್ಪ. ಬಟ್ ಈ ವೇರಿಯೇಷನ್ ಸ್ವಲ್ಪ ಚೇಂಜಸ್ ಹೇಗೆ ಮಾಡಿದ್ರಿ ಡಾಕ್ಟ್ರೆ? ಈ ಟಾಪಿಕ್ ಸ್ವಲ್ಪ ಏನು ಹೇಳೋದು, ಸ್ವಲ್ಪ ಕೈಂಡ್ ಆಫ್ ಕಾಂಟ್ರವರ್ಷಿಯಲ್ ಸ್ವಲ್ಪ. ಅಂದರೆ ಕೆಲವರ ಅಭಿಪ್ರಾಯ ಏನು ಅಂತ ಹೇಳಿದರೆ, ನಂದು ಫಾರ್ ಎಕ್ಸಾಂಪಲ್ ನನ್ನ ಕಸಿನ್ ಇದ್ದಾನೆ ರಾಜೇಶ್ ಅಂತೇಳಿ, ಅವನಿಗೆ ಹೇಗೆ ಹೇಳಿದರೆ ಹಾಡು ಹೇಗೆ ಇತ್ತೋ ಒರಿಜಿನಲ್ ಹಾಡು ಅದರ ಪ್ರಕಾರವೇ ಅದರ ಥರ ಡಿಟ್ಟೋ ಹಾಗೆ ಕೇಳಿಸಿದ್ರೆ ಮಾತ್ರ ಅವನಿಗೆ ಖುಷಿ ಆಗುತ್ತೆ. ಅದೇ ಕೆಲವರಿಗೆ ಹೇಗೆ ಅಂತ ಹೇಳಿದರೆ ಅದೇ ಥರ ಹಾಡಿದರೆ ನಾವು ಅದೇ ಹಾಡು ಕೇಳ್ಬೋದಿತ್ತಲ್ಲ, ನಿಮ್ಮ ಹಾಡು ಯಾಕೆ ಕೇಳಬೇಕು? ಸೊ ನಿಮ್ಮದೇನಾದ್ರು ಎಡಿಷನಲ್ ಇರಬೇಕು, ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಏನಾದರೂ ಸ್ವಲ್ಪ ಮಟ್ಟಿಗೆ. ತುಂಬ ಚೇಂಜ್ ಮಾಡಿದರೆ ಆಬ್ವಿಯಸ್ಲಿ ಅದು ಹಾಡಿಗೆ ಅನ್ಯಾಯ ಮಾಡಿದ ಹಾಗೆ ಆಗ್ತದೆ. ಸೊ ಇದ್ದ ಹಾಡಿನ ಚೌಕಟ್ಟಿನಲ್ಲಿಯೇ ಸ್ವಲ್ಪ ನಮ್ಮ ಒಂದು ಏನೋ ಒಂದು ನಮ್ಮತನ ಸ್ವಲ್ಪ ಆ್ಯಡ್ ಮಾಡಬೇಕು ಅಂತ ಹೇಳಿ ಆ ಸ್ಕೂಲ್ ಆಫ್ ಥಾಟಿಗೆ ನಾನು ಬಿಲಾಂಗ್ ಆಗ್ತೇನೆ. ಸೊ ಹಾಗಾಗಿ ಒಂಚೂರು ಎಡಿಷನಲ್ ಸಣ್ಣ ಪುಟ್ಟ ವೇರಿಯೇಷನ್ ಬಟ್ ಇದು ಕೇಳುವಾಗ ಒಂಥರ ಡಿಫ್ರೆಂಟ್ ಆಗಿ ಕೇಳ್ತದೆ. ಅಂದರೆ ಇನ್ನೊಂದ್ಸಲ ಕೇಳುವ ಅಂತ ಹೇಳಿದ್ರೆ, ಅಂದರೆ ಆ ವೇರಿಯೇಷನ್ ಸ್ವಲ್ಪ ಚೇಂಜ್ ಇರೋದ್ರಿಂದ ಈಗ ಇದರದ್ದು ಒರಿಜಿನಲ್ ಹಾಡಿಗಿಂತ ಇದರದ್ದು ಒಂದು ವಿಶೇಷವಾದ ಒಂದು ಭಾವನೆಗಳು ಬರ್ತಾರೆ ಅದರಲ್ಲಿ. ಅಂದರೆ ಆ ವೇರಿಯೇಷನ್ ಬಂದ ಕೂಡಲೇ ಸೊ ಆ ಫೀಲ್, ಅಂದರೆ ನೀವು ಅದನ್ನು ತುಂಬ ಅದರ ಒಳಗೆ ಹೋಗಿ ಆ ಫೀಲ್ ತಗೊಂಡು ಹಾಡಿದ್ರಿ. ಸೊ ವೀಕ್ಷಕರೇ, ನಿಮಗೂ ಕೂಡ ಈ ಹಾಡು ತುಂಬ ಇಷ್ಟ ಆಗಿದ್ದೆ ಅಂತ ಅನಿಸ್ಕೊಂಡಿದ್ದೇನೆ. ವೀಕ್ಷಕರೇ, ಇವಾಗ ಡಾಕ್ಟರ್ ಒಂದು ದಿವಸ ಮನೆಗೆ ಹೋಗಬೇಕಾದ್ರೆ ಅವರೊಂದು ನಾಯಿ ಮರಿಯನ್ನು ಕಂಡ್ರಂತೆ. ಸೊ ಇದರ ಕಥೆ ಏನು ಡಾಕ್ಟ್ರೆ? ಬೇಸಿಕಲಿ ನನಗೆ ಅನಿಸೋ ಪ್ರಕಾರ ನಾನು ಪ್ರಾಣಿ ಪ್ರೇಮಿ. ಸೊ ನನಗೆ ಯಾವುದೇ ಸ್ಟ್ರೇ ಬೆಕ್ಕು ಮರಿಗಳಾಗಲಿ ನಾಯಿ ಮರಿಗಳಾಗಲಿ ಯಾವ್ದಾದ್ರು ಸಿಕ್ಕಿದ ತಕ್ಷಣ, ಅಂದರೆ ಸ್ವಲ್ಪ ಏನಾದರೂ ಇಂಜುರಿ ಆಗಿರೋ ಸಿಚುವೇಷನಲ್ಲಿ ಹೆಚ್ಚಾಗಿ ಅದನ್ನು ಮನೆಗೆ ತಗೊಂಡು ಹೋಗಿ ಅದು ಗುಣ ಆದಮೇಲೆ ಅದನ್ನು ಅಡಾಪ್ಷನಿಗೆ ಕೊಡ್ತಿದ್ದೆ. ಯಾರಿಗಾದರೂ ವಾಟ್ಸಪ್ಪಲ್ಲೆಲ್ಲ ಆ್ಯಡ್ ಹಾಕಿ ಯಾರಾದರೂ ತಗೊಂಡು ಹೋಗ್ತಿದ್ರು. ಅದೇ ಥರ ಈ ಸತಿ ನಾನೊಂದು ಸೈಕ್ಲಿಂಗ್ ಮಾಡಿ ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ನಾಯಿ ಮರಿ ತುಂಬ ಗಾಯ ಆಗಿ ಆಲ್ಮೋಸ್ಟ್ ಸಾಯುವ ಪರಿಸ್ಥಿತಿಯಲ್ಲಿತ್ತು. ಸೊ ಮನೆಗೆ ತಗೊಂಡು ಹೋಗಿ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದನ್ನು ವಾಸಿ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಒಂದು 3-4 ದಿನ ಆದಮೇಲೆ ಕೊಡುವ ಅಂತ ಅಂದ್ಕೊಂಡೆ. ಬಟ್ ಈ ಸತಿ ಏನಾಯಿತು, ಅದು ನಮ್ಮ ಮನೆಯಲ್ಲೇ ಉಳಿದು ಬಿಟ್ಟಿತ್ತು. ಸೊ ಈಗ ನಮ್ಮ ಮನೆಯಲ್ಲೇ ಬೆಳೀತಾ ಉಂಟದು. ಅದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ ಲಾಕ್ಡೌನಲ್ಲಿ ಅದು ಇದ್ದದಕ್ಕೆ ಸುಮಾರು ಟೈಮ್ ಪಾಸ್ ಆಯಿತು ನಮಗೆ. ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ಇವಾಗ ಅದು ದೊಡ್ಡ ಆಗಿದೆ? ಹೌದು, ದೊಡ್ಡದಾಗಿದೆ. ಈಗ ಆಲ್ಮೋಸ್ಟ್ 9-10 ಮಂತ್ಸ್ ಆಯ್ತು ಅದಕ್ಕೆ. ಸೊ ಪಾರ್ಟ್ ಆಫ್ ದಿ ಫ್ಯಾಮಿಲಿ. ಏನಂತ ಹೇಳಿದರೆ ನಿಮ್ಮ ಒಳ್ಳೆಯ ಒಂದು ಥಾಟ್ ಇದು. ಯಾಕೆಂತ ಹೇಳಿದರೆ ಪ್ರಾಣಿಗಳು ಮನೆಯಲ್ಲಿ ಅಂದರೆ ಇದ್ದರೆ ನಮ್ಮ ಎಲ್ಲ ಟೆನ್ಷನ್ಗಳು ದೂರ ಆಗ್ತದಂತೆ ತುಂಬ. ಆಮೇಲೆ ಅದಕ್ಕೂ ಒಂದು ಏನು ಹೇಳ್ತಾರೆ, ಭಾಗ್ಯ ಬೇಕಂತೆ ಸಾಕಬೇಕಾದ್ರೆ. ಆದರೂ ಕೂಡ ನೀವು ಆ ನಾಯಿ ಮರಿಯನ್ನು ತಂದು ಮನೆಯಲ್ಲಿ ನೀವು ಸಾಕಿದ್ದೀರಿ. ನಿಮ್ಮ ಭಾವನೆಗಳಿಗೆ ಒಂದು ತುಂಬ ಥ್ಯಾಂಕ್ಸ್. ಅಂದಾಗೆ ಅದರ ಹೆಸರು ಏನಿಟ್ಟಿದ್ದೀರಿ? ಹೆಸರು ಆ್ಯಕ್ಚುಲಿ ಅದು ಫುಲ್ ಕಪ್ಪು, ಕಂಪ್ಲೀಟ್ಲಿ ಕಪ್ಪು, ಉಗುರು ಕಣ್ಣು ಫರ್ ಎಲ್ಲ ಕಂಪ್ಲೀಟ್ಲಿ ಕಪ್ಪು, ಯಾವುದು ಒಂದು ಕಲರ್ ವೇರಿಯೇಷನ್ ಇಲ್ಲ. ಹಾಗೆ ಅದಕ್ಕೆ ಇನಿಷಿಯಲಿ ಬ್ಲ್ಯಾಕಿ ಅಂತ ಇಡಬೇಕು ಅಂತ ಮನೆಯವರು ಹೇಳ್ತಾ ಇದ್ರು. ಬಟ್ ನನಗೆ ಜಂಗಲ್ ಬುಕ್ಕಿಂದ ಇನ್ಸ್ಪೈರ್ ಆಗಿ ಬಗೀರಾ ಅಂತ ಇಟ್ಟರು. ವಾವ್, ಬಗೀರಾ, ಬ್ಲ್ಯಾಕ್ ಪ್ಯಾಂಥರ್ ಬಗೀರಾ. ತುಂಬ ಒಳ್ಳೆಯ ಹೆಸರು. ಸೊ ನಿಮಗೆ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಬಂದು ಏನಾದರೂ ಚೇಷ್ಟೆ ಮಾಡೋದುಂಟ? ಅಯ್ಯೋ, ತುಂಬ ಉಂಟು. ಇನ್ಫ್ಯಾಕ್ಟ್ ನಾವು ಹೈ ನೋಟ್ಸ್ ಹಾಡಬೇಕಾದ್ರೆ ಸ್ವಲ್ಪ ಕಿರ್ಚಾಡುವ ಪರಿಸ್ಥಿತಿ ಎಲ್ಲ ಇರುವಾಗ ಆಗ ಅವನಿಗೆ ಫುಲ್ ಟೆನ್ಷನ್ ಆಗ್ತದೆ. ಏನೋ ಪ್ರಾಬ್ಲಮ್ ಆಗಿರಬೇಕು, ಇವನೇನೋ ಕಷ್ಟದಲ್ಲಿರಬೇಕು ಅಂತೇಳಿ ಬಾಗಿಲನ್ನು ತುಂಬ ಪರ್ಚುವ ಸಿಚುವೇಶನ್ಸ್ ಎಲ್ಲ ಸುಮಾರು ಬಂದಿದೆ. ಓಕೆ ಡಾಕ್ಟ್ರೇ, ಇನ್ನಷ್ಟು ಮಾತಾಡುವ. ಈಗ ಒಂದು ವಿರಾಮ ತೆಗೆದುಕೊಳ್ಳುವಂಥ ಒಂದು ಸಮಯ. ಸೊ ವಿರಾಮದ ನಂತರ ಇನ್ನಷ್ಟು ಮಾತಾಡುವ.
ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನೀವು ಎದೆ ತುಂಬಿ ಹಾಡುವೆನು ಈ ರಿಯಾಲಿಟಿ ಶೋ ಅಲ್ಲಿ ನೀವು ಭಾಗವಹಿಸಿದಿರಿ. ಸೊ ನಾನು ಕೂಡ ನೋಡಿದ್ದೇನೆ ಆವಾಗ ನಮಗೆ ಅಷ್ಟು ಪರಿಚಯ ಇರಲಿಲ್ಲ ಆ್ಯಂಡ್ ಆಗ ಸ್ವಲ್ಪ ನೋಡ್ಲಿಕ್ಕೂ ಸ್ವಲ್ಪ ಸಫರ ಇದ್ರಿ. ಇವಾಗ ಸ್ವಲ್ಪ ಜಿಮ್ ಎಲ್ಲ ಮಾಡಿ ತಿಂದದೆಲ್ಲ ಜಾಸ್ತಿಯಾಗಿ ಅಯ್ಯೋ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಅವರ ಒಂದು ನೀವು ಹತ್ತಿರ ಕಂಡಿದ್ದೀರಿ, ಅವರ ಬಗ್ಗೆ ಒಂದೆರಡು ಮಾತು. ತುಂಬ ಅವರು ಎಲ್ರಿಗೂ ಗೊತ್ತಿರುವ ಥರ ಅವರು ಅದ್ಭುತವಾದ ಕಲಾವಿದ, ಅದರ ಬಗ್ಗೆ ಡಿಸ್ಪ್ಯೂಟೇ ಇಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಅವರು ಒಂದು ಅದ್ಭುತವಾದ ಹ್ಯೂಮನ್ ಬೀಯಿಂಗ್, ಅಷ್ಟೊಂದು ಅವರಲ್ಲಿ ಮಾನವೀಯತೆ ಇತ್ತು. ಈಗ ನಾನು ಸ್ಪೆಷಲಿ ಅದು ಎದೆ ತುಂಬಿ ಹಾಡುವೆನ್ನೋದು ಕಂಟೆಸ್ಟೆಂಟಾಗಿ ಹೋಗಬೇಕಾದ್ರೆ ನಾನು ಆಗ ಸೆಕೆಂಡ್ ಇಯರ್ BDS ಮಾಡ್ತಾ ಇದ್ದದಷ್ಟೇ. ಆ್ಯಂಡ್ ಸಂಗೀತದ್ದು ಬೇಸಿಕ್ಸ್ ಏನು, ನನಗೆ ಫೌಂಡೇಶನ್ ಏನು ಐಡಿಯಾ ಇರಲಿಲ್ಲ. ಒಂದು ಹವ್ಯಾಸಿ ಗಾಯಕನಾಗಿ ಹೋಗಿದ್ದದಷ್ಟೇ, ಸುಮ್ಮನೆ ಒಂದು ಹಾಬಿಯಾಗಿ. ಸೊ ಅಲ್ಲಿ ಅವರು ನಮಗೇನು ಬೆಲೆ ಕೊಡಬೇಕು ಅಂತಲೂ ಇರಲಿಲ್ಲ, ಅದರ ನೆಸೆಸಿಟಿ ಇರಲಿಲ್ಲ. ಆನ್ ಸ್ಕ್ರೀನ್ ಮಾಡಬಹುದು, ಬ್ಯಾಕ್ ಸ್ಟೇಜ್ ಅವರಿಗೆ ನಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಕೂಡ ಇರಲಿಲ್ಲ. ಬಟ್ ಅವರು ಎಷ್ಟು ನಮಗೆ ಎಲ್ಲ ಸಣ್ಣ ಏಜಿನ ಸಿಂಗರ್ಸಿಗೆ, ಹೊಸಬರಿಗೆ, ನ್ಯೂ ಕಮರ್ಸಿಗೆ ಎಷ್ಟು ಎಂಕರೇಜ್ ಮಾಡಿದರು ಅಂತ ಹೇಳಿದರೆ, ಅವರು ಲಾಸ್ಟಿಗೆ ಅನೌನ್ಸ್ ಮಾಡಬೇಕಾದ್ರೆ ಆ ಎಪಿಸೋಡಲ್ಲಿ ನಾನು ವಿನ್ನರ್ ಅಂತ ಅನೌನ್ಸ್ ಮಾಡಿದರು. ಸೊ ನಾನು ತಕ್ಷಣಕ್ಕೆ ಇಮೋಷ್ನಲ್ ಆದೆ, ಕಣ್ಣಲ್ಲಿ ನೀರು ಬಂತು. ಅವರು ಇಮಿಡಿಯೇಟಾಗಿ ಹತ್ತಿರ ಬಂದು ಎದೆ ಮೇಲೆ ಕೈ ಇಟ್ಟು ಸುಮ್ಮನೆ ಎಲ್ಲ ಜೋಕ್ಸ್ ಎಲ್ಲ ಮಾಡಿ ಡೈವರ್ಟ್ ಮಾಡಿದರು ಅಟೆನ್ಷನ್. ಅದು ಆ್ಯಕ್ಚುಲಿ ಇದರಲ್ಲಿ ಬರಲಿಲ್ಲ, ಶೋ ಅಲ್ಲಿ ಇದು ಬರಲೇ ಇಲ್ಲ. ಸೊ ಇಟ್ ವಾಸ್ ನಾಟ್ ನೆಸೆಸರಿ. ಅವರೇನು ಕ್ಯಾಮ್ರಾಕ್ಕೋಸ್ಕರ ಮಾಡಿದ ನಾಟಕ ಅಲ್ಲ, ಅದು ಜೆನ್ಯೂನ್ ಆಗಿ ಒಂದು ಯುವ ಗಾಯಕನಿಗೆ ಅವರು ಮಾಡಿದ ಒಂದು ಸಪೋರ್ಟ್ ಮತ್ತು ಒಂದು ಇಮೋಷ್ನಲ್ ಸಪೋರ್ಟ್ ಕೊಟ್ಟದವರು. ಅದು ಅವರ ತುಂಬ ದೊಡ್ಡ ಗುಣ. ಇನ್ಫ್ಯಾಕ್ಟ್ ಅವರು ಲಾಸ್ಟಿಗೆ ಒಂದು ನಮಗೆ ಎಲ್ಲ ಸಿಂಗರ್ಸಿಗೊಂದು ಸಣ್ಣ ಪುಟ್ಟ ಟಿಪ್ಸ್ ಒಂದು 2 ಹೇಳಿದರು. ನಮ್ಗೆ ಆಗ ಅರ್ಥ ಆಗಲಿಲ್ಲ ಆ್ಯಕ್ಚುಲಿ ಅವರು ಏನು ಇಷ್ಟೊಂದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ಲ. ಬಟ್ ಅದು ಎಷ್ಟು ಫೌಂಡೇಶ್ನಲ್ ಅಂದರೆ ಅದರ ನಂತರದ್ದು ನನ್ನ ಮ್ಯೂಸಿಕಲ್ ಒಂದು ಜರ್ನಿಯನ್ನು ಅದು ಕಂಪ್ಲೀಟ್ ಚೇಂಜ್ ಮಾಡಿತು ದಾರಿಯನ್ನು. ಅಷ್ಟು ಜಸ್ಟ್ ಅವರೊಂದು ಸಣ್ಣ ಪುಟ್ಟ 2 ವರ್ಡ್ಸಲ್ಲೇ ಅಷ್ಟು ಅವರು ಸಿಂಪ್ಲಿ ಎ ಲೆಜೆಂಡ್ ಅಷ್ಟೇ. ಸೊ ನೀವು ತುಂಬ ಹತ್ತಿರದಲ್ಲಿ ಕಂಡಿದ್ದೀರಿ. ನಮ್ಮ ವೀಕ್ಷಕರಿಗೋಸ್ಕರ ತಾವು SP ಬಾಲಸುಬ್ರಹ್ಮಣ್ಯ ಅವರದ್ದು ಯಾವುದಾದ್ರೂ ಒಂದು ಹಾಡನ್ನು ಹಾಡಬೇಕಾಗಿ ಒಂದು ನಮ್ಮ ವಿನಂತಿ. ಶ್ಯೂರ್. ಯಾವ ಹಾಡನ್ನು? ರೋಜಾ ಫಿಲ್ಮ್ ಇದ್ದು, ರೋಜಾ ಫಿಲ್ಮ್ ಇದ್ದು ಅವ್ರದ್ದು ರೋಜಾ ಜಾನೆಮನ್ ಅಂತ ಅವರ ಒಂದು ಹಾಡು, ಅದು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ ವೀಕ್ಷಕರೇ, ಈಗ ರೋಜಾ ಜಾನೆಮನ್ ಅಂತ ನಿಮಗೆ ಒಂದು ಹಾಡನ್ನು ಹಾಡಲಿದ್ದಾರೆ ನಮ್ಮ ಡಾಕ್ಟರ್ ತಿನಾಚಾರ್ಯ. रोजा जाने मन तू ही मेरा दिल तुझ बिन तरसे नैना, दिल से न जाती है यारे तुम्हारी, कैसे तुम बिन जीना, आँखों में तू है आंसू में तू है, आंखें बंद कर लूं तो मन में भी तू है, ख्वाबों में तू सांसों में तू, रोजा रोजा जाने मन तू ही मेरा दिल तुझ बिन तरसे नैना.
ठंडी ठंडी है हवा, तेरा काम क्या यहाँ, नींद नहीं पास में, चांदनी तो लौट जा, फूल क्यों खिले हो तुम, जुल्फ नहीं वो यहाँ, झुके झुके आसमां, मेरी हंसी ना उड़ा, प्यार के बिना मेरी जिंदगी उदास है, कोई नहीं है मेरा, सिर्फ तेरी आस है, ख्वाबों में तू, सांसों में तू, रोजा जाने मन, तू ही मेरा दिल, तुझ बिन तरसे नैना, आँखों में तू है, आंसू में तू है, आंखें बंद कर लूं तो मन में भी तू है, ख्वाबों में तू, सांसों में तू, राजा। ರೋಜಾ ಫಿಲ್ಮಿಂದ ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಡು ಬಂದ್ವಿ. ಅದು ಕೂಡ ನಮ್ಮ ಡಾಕ್ಟರ್ ನಿತಿನ್ ಆಚಾರ್ ಅವರ ಮಧುರ ಕಂಠದಿಂದ. ಈ ಹಾಡನ್ನು ಒಂದು ಕೇರಳ, ಸೌತ್ ಇಂಡಿಯಾ ಹಾಗೆ ನಾರ್ತ್ ಇಂಡಿಯಾ ಈ ಜಾಗದಲ್ಲಿ ಇದನ್ನು ಪಿಕ್ಚರೈಸೇಷನ್ ಮಾಡಿದರು. ಆ ಒಂದು ಫೀಲಿಂಗ್ಸನ್ನು, ಅಂದರೆ ಆ ಹಾಡಿನ ಮೂಲಕ ನಮಗೆ ಆ ಪಿಕ್ಚರನ್ನು ನೋಡಬೇಕಂತ ಇಲ್ಲ, ಬಟ್ ಆ ಹಾಡಿನ ಮೂಲಕ ಆ ಒಂದು ಹಾಡಿದವರ ಆ ಒಂದು ಕಂಠದಿಂದ ಬರುವಂತಹ ಮಧುರ ಹಾಡಿನಿಂದ ನಾವು ಆ ಲೋಕಕ್ಕೆ ಹೋದಾಗ ಅನಿಸ್ತದೆ. ಅಂಥ ಹಾಡನ್ನು ಡಾಕ್ಟರ್ ನಿತಿನ್ ಆಚಾರ್ ಅವರು ನಮಗೆ ಉಣಬಡಿಸಿದ್ದಾರೆ. ಡಾಕ್ಟ್ರೇ, ನೀವು ಲಾಕ್ಡೌನ್ ಟೈಮಲ್ಲಿ ಒಂದು ಹಾಡು ಮಾಡಿದ್ರಿ, ಅಂದರೆ ಒಂದು ಒಳ್ಳೆಯ ಹಾಡು, ಅದು ಯೂಟ್ಯೂಬ್ಗಳಲ್ಲಿ ತುಂಬ ವೈರಲ್ ಆಗಿತ್ತು. ಸೊ ತುಂಬ ನಮ್ಮ ವೀಕ್ಷಕರೆಲ್ಲ ಕೇಳಿದ್ದಾರೆ. ಆದರೆ ಈಗ ನಿಮ್ಮ ಒಂದು ಇಲ್ಲಿ ನಮ್ಮ ಸ್ಪಂದನ ವಾಹಿನಿಯಲ್ಲಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನೀವು ಆ ಹಾಡನ್ನು ಒಂದು ನಮ್ಮ ವೀಕ್ಷಕರಿಗೋಸ್ಕರ ಹಾಡಿದರೆ ಒಂದು ಒಳ್ಳೆಯ ಖುಷಿ ಆಗ್ಬೋದಂತ. ಶೋರ್. ಇದು ಡಾಕ್ಟರ್ ರಮಾನಂದ್ ಬನಾರಿ ಅವರು ಬರೆದಿರುವಂಥ ಸಾಹಿತ್ಯಕ್ಕೆ ನಾವು ಸಿವಿಲ್ ಡಿಫೆನ್ಸ್ ಅಂತ ಒಂದು ವಾಲಂಟರಿ ಆರ್ಗನೈಸೇಷನ್, ಅಂದರೆ ಆರ್ಗನೈಸೇಷನ್ ಅಲ್ಲ, ಈ ಹೋಮ್ ಗಾರ್ಡ್ಸು ಹಾಗೆ ಸಿವಿಲ್ ಡಿಫೆನ್ಸ್ ಅದೆಲ್ಲ ಇದರ ಟೈಮಲ್ಲಿ, ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಒಂದು ಇದಾಗಿತ್ತು. ಸೊ ಅದಕ್ಕೆ ನಾವು ಸೇರಿದ್ದೆವು, ನಾನು ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ. ಸೊ ಅಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಅವರದ್ರ ಕಮಾಂಡೆಂಟು. ಸೊ ಅವರು ನನಗೆ ಈ ಹಾಡನ್ನು ಕಂಪೋಸ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದರು, ಇದರ ಸಾಹಿತ್ಯ ಕಳಿಸಿ. ಆಗ ಒಂದು ಮಾಡಿದ ಹಾಡು ಫಾರ್ಚುನೇಟ್ಲಿ ಕ್ಯಾಚಿ ಆಗಿತ್ತು. ಸೊ ಎಲ್ಲರೂ ಇಷ್ಟಪಟ್ಟರು. ಅದಕ್ಕೆ ಡ್ಯಾನ್ಸ್ ಎಲ್ಲ ಮಾಡಿ, ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದರು. ಸೊ ಆ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಹೇಗೆ ನಾವು ಅವೇರ್ ಆಗಿರಬೇಕು, ಹೇಗೆ ಏನೆಲ್ಲ ಮೆಜರ್ಸ್ ತಗೊಳ್ಬೇಕು ಅಂತ ಒಂದು ಫನ್ ವೇ ಅಲ್ಲಿ ಮಾಡಿದಂತ, ಎಲ್ರಿಗೂ ಮೋಟಿವೇಶನ್ ಆಗುವ. ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸಮಯದಲ್ಲಿ ಎಲ್ಲರ ಮನಸ್ಸು ಕೂಡ ಒಂದು ಏನು ಹೇಳ್ತಾರೆ, ಕಂಪ್ಲೀಟ್ ಅವರು ಮನೆಯಲ್ಲಿ ಕೂತ್ಕೊಂಡು ಅವರು ಯಾವುದೇ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗ್ತಿರ್ಲಿಲ್ಲ. ಆವಾಗ ಇಂಥ ಹಾಡುಗಳು ಬಂದಿದ್ದರಿಂದ ಸ್ವಲ್ಪ ಅವರಿಗೆ ಮೋಟಿವೇಶನ್ ಸಿಗ್ತಿತ್ತು. ಸೊ ಆ ಹಾಡನ್ನು ಒಂದು ನಮ್ಮ ವೀಕ್ಷಕರಿಗೆ. ಎಸ್, ಡೆಫಿನೆಟ್ಲಿ. ಬಂದಿದೆ ಕೊರೋನಾ, ಇರಲಿ ಜೋಪಾನ, ಬಂದಿದೆ ಕೊರೋನಾ, ಇರಲಿ ಜೋಪಾನ, ಊರಿಗೆ ಬಂತು ಮಾರಿಯ ಹಾಗೆ ಹೊಸ ಕಾಯಿಲೆಯೊಂದು, ಚೀನದಿ ಹುಟ್ಟಿ ದೇಶದೊಳ ವ್ಯಾಪಿಸುತ್ತಿಹುದಿಂದು. ಊರಿಗೆ ಬಂತು ಮಾರಿಯ ಹಾಗೆ ಹೊಸ ಕಾಯಿಲೆಯೊಂದು, ಚೀನದಿ ಹುಟ್ಟಿ ದೇಶದೊಳ ವ್ಯಾಪಿಸುತ್ತಿಹುದಿಂದು. ಬಂದಿದೆ ಕೊರೋನಾ, ಇರಲಿ ಜೋಪಾನ, ಬಂದಿದೆ ಕೊರೋನಾ, ಇರಲಿ ಜೋಪಾನ. ಶ್ವಾಸೋಚ್ಛ್ವಾಸದಿ ವಿರಸವೆಬ್ಬಿಸುವ ವೈರಸ್ ಎನ್ನುವಂಥ ಕೋವಿಡ್-19 ಹೆಸರಿನ ಕೊರೋನಾ ಬಲವಂತ, ಅಣುವಿಗಿಂತಲಣುವಾಯು ವೇಗದಲ್ಲಿ ಸಂಚರಿಸುತ್ತಿಹುದು, ಸಂಪರ್ಕಕ್ಕೆ ಬರೆ ವಾಯು ಮಾರ್ಗದಲ್ಲಿ ಹಬ್ಬಿಕೊಳ್ಳಬಹುದು. ಊರಿಗೆ ಬಂತು ಮಾರಿಯ ಹಾಗೆ ಹೊಸ ಕಾಯಿಲೆಯೊಂದು, ಚೀನದಿ ಹುಟ್ಟಿ ದೇಶದೊಳ ವ್ಯಾಪಿಸುತ್ತಿಹುದಿಂದು. ಬಂದಿದೆ ಕೊರೋನಾ,
ಇರಲಿ ಜೋಪಾನ, ಬಂದಿದೆ ಕೊರೋನಾ ಇರಲಿ ಜೋಪಾನ. ಏನಾದರೂ ಸರಿ, ಕರವಸ್ತ್ರವು ಸರಿ, ಮುಖವ ಮುಚ್ಚಿಕೊಳ್ಳಿ, ಸೋಪು ಅಥವಾ ಕ್ರಿಮಿನಾಶಕದಲ್ಲಿ ಕೈಯ ತೊಳೆದುಕೊಳ್ಳಿ. ಇಬ್ಬರ ನಡುವೆ ಮೂವರ ನಡುವೆ ಅಂತರವಿರಬೇಕು, ಯಾವ ಕಾರಣಕ್ಕೂ ಗುಂಪು ಸೇರದಿರಿ, ದೂರ ನಿಲ್ಲಬೇಕು. ಬಂದಿದೆ ಕೊರೋನಾ ಇರಲಿ ಜೋಪಾನ, ಬಂದಿದೆ ಕೊರೋನಾ ಇರಲಿ ಜೋಪಾನ. ಕೊರೋನಾ ಬರಲಿಕ್ಕಿಲ್ಲ, ಯಾಕೆಂತ ಹೇಳಿದರೆ ಬಂದಿದೆ ಕೊರೋನಾ, ಇನ್ನು ಹೊಸ ವರ್ಷ ಧಾರೆ 21. ಸೊ ನಮ್ಮ ಈ ವರ್ಷದಲ್ಲಿ ಬೇಡ, ಇನ್ನು ಒಳ್ಳೆಯ ದಿನ ಬರಲಿ ಅಂತ ಆಶಯ. ಸೊ ಈ ಹಾಡನ್ನು ನೀವು ಹೇಗೆ ಮನೆಯಲ್ಲೇ ಕಂಪೋಸ್ ಮಾಡಿದ್ರಾ? ಹೌದೌದು, ಹೆಚ್ಚಿನ ಹಾಡುಗಳು ಟೆಕ್ನಿಕಲ್ ಪಾರ್ಟ್ ಆಫ್ ಇಟ್ ಮನೆಯಲ್ಲಿ ಆಫ್ಕೋರ್ಸ್ ಮಾಡ್ತಾ ಇರ್ತೇನೆ, ಬಟ್ ಟ್ಯೂನ್ ಬರುವಂಥದ್ದು ಕೆಲವು ಸತಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸತಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಬರ್ತದೆ, ಏನೋ ಬೇರೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಟ್ಯೂನ್ ತಲೆಗೆ ಬರುವಂಥದ್ದು. ಇದು ಹಾಗೆ ಎಲ್ಲೋ ನಾನು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಏನೋ ಮನಸ್ಸಿಗೆ ಟ್ಯೂನ್ ಬಂದದ್ದು, ಬಟ್ ಆಮೇಲೆ ಸಂಪೂರ್ಣವಾಗಿ ಕಂಪೋಸ್ ಮಾಡಿದ್ದು ಮನೆಗೆ ಹೋದ್ಮೇಲೆ. ಅಂದರೆ ಒಂದು ಹಾಡಲ್ಲಿ ಏನೆಲ್ಲ ಕೊರೋನಾದ ಬಗ್ಗೆ ನಾವು ಸೇಫ್ ಆಗಿರಬೇಕು, ಆಮೇಲೆ ಹೇಗೆ ಇರಬೇಕು ಅಂತ ಎಲ್ಲದನ್ನು ನೀವು ಈ ಹಾಡಿನ ಮೂಲಕ ತಿಳಿಸಿದ್ದೀರಿ. ಸೊ ಒಳ್ಳೆಯ ಒಂದು ಹಾಡು. ಸೊ ನೀವು ಈಗ ಡಾಕ್ಟ್ರೇ, ನೀವು ಈಗ ಎಲ್ಲರೂ ಹೇಳ್ತಾರೆ ನಾನು ಇವರ ಇನ್ಸ್ಪೈರ್ ಆಗಿದ್ದೇನೆ, ನನ್ನ ಇನ್ಸ್ಪೈರ್ ಇವರು. ನಾನು ಒಂದು ಮಾತು ಕೇಳಬೇಕು, ನಿಮ್ಮ ಇನ್ಸ್ಪೈರ್ ಯಾರು? ನನಗೆ ಅದೊಂದು ಸ್ವಲ್ಪ ದೊಡ್ಡ ಲಿಸ್ಟ್ ಆಗ್ತದೆ, ಬಟ್ ಆದಷ್ಟು ಬ್ರೀಫಾಗಿ ಹೇಳೋದಿದ್ರೆ ಕಂಪೋಸರ್ಸಲ್ಲಿ ನನ್ನ ಇನ್ಸ್ಪಿರೇಷನ್ AR ರೆಹಮಾನ್, ಮತ್ತು ಕನ್ನಡದಲ್ಲಾರೆ ಹಂಸಲೇಖ ಆಗ್ತಾರೆ, ತಮಿಳಿದ್ದು ಇಳಯರಾಜ ಆಗ್ತಾರೆ. ಹೀಗೆ ಕಂಪೋಸರ್ಸಲ್ಲಿ ಇನ್ನೂ ಉಂಟು ಲಿಸ್ಟು, ಬಟ್ ಒಂದು ಸಣ್ಣ ಬ್ರೀಫ್ ಲಿಸ್ಟ್ ಇದು. ಸಿಂಗರ್ಸಲ್ಲಿ ಆದರೆ ಸೋನು ನಿಗಮ್, ಹರಿಹರನ್, SP ಬಾಲಸುಬ್ರಹ್ಮಣ್ಯಂ, KS ಚಿತ್ರ, ಶ್ರೇಯಾ ಘೋಷಾಲ್, ಹೀಗೆ ಇದು ದೊಡ್ಡ ಲಿಸ್ಟ್. ಆದರೆ ಎಲ್ಲದರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಫೇವ್ರೇಟ್ ಅಂತ ಎಲ್ಲರಿಗಿಂತ ಫೇವ್ರೇಟ್ ಅಂತ ಹೇಳಿದ್ರೆ KS ಚಿತ್ರ. ಅವರ ಪರ್ಫೆಕ್ಷನ್ ಸಾಧಾರಣ ಯಾರಿಗೂ ಸಿಗುವಂಥದ್ದಲ್ಲ. ಅಂಥ ಪರ್ಫೆಕ್ಷನ್, ಅಂಥ ವಾಯ್ಸ್ ಕ್ವಾಲಿಟಿ, ಅಂಥ ವಾಯ್ಸ್ ಕಂಟ್ರೋಲ್ ಹೊಗಳಿದಷ್ಟು ಸಾಕಾಗುವಂಥದ್ದಲ್ಲ ಅದು. ಅಂಥ ಅದ್ಭುತ ಸಿಂಗರ್ ಅವರು. ಈಗ ನೀವು ಕನ್ನಡ ಫಿಲ್ಮ್ಗಳಿಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಆಗಿ ಮಾಡಿದಿರಿ. ಸೊ ಯಾವ ಫಿಲ್ಮ್ ಇನ್ನು ಬರಲಿಕ್ಕೆ ಇದೆ ಅಂತ ಒಂದು ನೀವು ಹಿನ್ನೆಲೆ ಗಾಯಕರಾಗಿ ಹಾಡಿದಂಥ? ಈಗ ನೆಕ್ಸ್ಟ್ ಒಂದು ಇನ್ಫ್ಯಾಕ್ಟ್ ಅದು ಆ್ಯಕ್ಚುಲಿ ಅರ್ಧ ಶೂಟಿಂಗ್ ನಮ್ಮ ಲಾಕ್ಡೌನ್ ಮುಂಚೆ ಆಗಿತ್ತು. ಕ್ರಾಂತಿ ವೀರ ಅಂತ ಹೇಳಿ ಶಹೀದ್ ಭಗತ್ ಸಿಂಗ್ ಬಗ್ಗೆ ಆಗ್ತಾ ಇರುವಂಥ ಪ್ರಥಮ ಕನ್ನಡ ಸಿನಿಮಾ. ಇಲ್ಲಿ ತನಕ ಹಿಂದಿಯಲ್ಲಿ 5-6 ಮೋಸ್ಟ್ಲಿ ನನ್ನ ಪ್ರಕಾರ ಬಂದಿದೆ ಭಗತ್ ಸಿಂಗ್ ಬಗ್ಗೆ, ಬಟ್ ಕನ್ನಡದಲ್ಲಿ ಬರ್ತಾ ಇರುವಂಥ ಫಸ್ಟ್ ಫಿಲ್ಮ್ ಇದು. ಸೊ ಅದರಲ್ಲಿ ಒಂದು ಹಾಡು ಹಾಡಿದ್ದೇನೆ. ಇನ್ಫ್ಯಾಕ್ಟ್ ಅದರಲ್ಲಿ 3 ಜನ ಸಿಂಗರ್ಸ್, ಅವರು 3 ಜನ ಗಲ್ಲಿಗೆ ಏರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಾಡ್ತಾ ಇರುವಂಥ ರೆವಲ್ಯೂಷನರಿ ಸಾಂಗ್. ಸೊ ಹೇಮಂತ್ ಅವರು ಇದ್ದಾರೆ, ಅವರು, ನಾನು ಮತ್ತು ಇನ್ನೊಂದು ಸಿಂಗರ್ 3 ಜನ ಸೇರಿ ಹಾಡಿರುವಂಥ ಹಾಡು. ಸೊ ನೆಕ್ಸ್ಟ್ ಅದು ಅಪ್ಕಮಿಂಗ್. ತುಳು ಫಿಲ್ಮಲ್ಲಿ ಕೂಡ ನೀವು ಹಾಡಿದ್ದೀರಿ. ಹಾಂ, ಅದು ಫಿಲ್ಮಿಗೆ ಅಂತ. ತುಳುದು ಇನ್ಫ್ಯಾಕ್ಟ್ ನನ್ನ ಆ್ಯಸ್ ಎ ಕಂಪೋಸರ್ ನನ್ನ ಡೆಬ್ಯೂ ಆದದ್ದು ತುಳು ಫಿಲ್ಮಲ್ಲಿ. ಸೊ ರೈಟ್ ಬೊಕ್ಕ ಲೆಫ್ಟ್ ಅಂತ ಒಂದು ಫಿಲ್ಮ್ ಬಂದಿತ್ತು. ಅದರದ್ದು ಹಾಡುಗಳಲ್ಲಿ ಒಂದು ಇನ್ಫ್ಯಾಕ್ಟ್ ಈಗಲೂ ರೇಡಿಯೋದಲ್ಲಿ ರೆಗ್ಯುಲರ್ ಆಗಿ ಪ್ಲೇ ಆಗ್ತಾ ಇರ್ತದಂತೆ. ಸೊ ಫಾರ್ಚುನೇಟ್ಲಿ ಅದೊಂದು ಒಳ್ಳೆ ಕ್ಲಿಕ್ ಆಗಿತ್ತು. ಅದರ ಒಂದು 2 ಲೈಟ್ ನಮ್ಮ ವೀಕ್ಷಕರಿಗೋಸ್ಕರ. ಜನ್ಮಗೂ ನಿನನೇ ಕೇಳುತ್ತೆ ಮುಗಿದೇ ಪೋಂಡುಂದು ಆಸೆನೆ ಬುಡದುತ್ತೆ ಈ ಕಥೆನೇ ಬದಲಾಡ
ಹೊಸ ದಿನನೇ ಶುರುವಾಂಡ ಕಲರೇ ನಿಜಾಂಡ ಸಂತೋಷನೇ ಎರಡಂಡ ಕುಡುಂಜಿ ಜನ್ಮಗೂ ನಿನನೇ ಕೇಳುತ್ತೆ ಮುಗಿದೇ ಪೋಡುದು ಆಸೆನೆ ಬಿಡುದಿತ್ತೆ கத்தலே தாதிடு தத்தது பூர்தித்த பணியறு தீராதினா ஸ்திதிட்டு யாருத்த கேனாது ஒலியோனா பாக்யனே ನುವೇನಾ என கத்தலே பாಳೆடு பொல்புதா பர்சனா ಕುಡೊಂಜಿ ಜನ್ಮಗೂ ನಿನನೇ ಕೇಳುತ್ತೆ ಮುಗಿದೇ ಪೋಡುಂದು ಆಸೆನೆ ಬಿಡುದಿತ್ತೆ ರೈಟ್ ಮತ್ತು ಲೆಫ್ಟ್ ತುಳು ಅಂದರೆ ತುಳು ಫಿಲ್ಮ್ ಇದು ಒಂದು ಹಾಡು ಕುಡೋಂಜಿ ಜನ್ಮೋಡು ಸೂಪರ್. ಇದು ಕೇಳುವಾಗ ಸ್ವಲ್ಪ ನಿಮಗೆ ಆಚೀಚೆ ಆಗ್ಬೋದು, ಯಾಕೆಂತ ಹೇಳಿದ್ರೆ ಇದು ಯಾರ ವಾಯ್ಸ್ ಅಂತ. ಒಂದು ಸೋನು ನಿಗಮ್ ವಾಯ್ಸಲ್ಲೇ ಒಂದು ವಿಶೇಷ ಅಂದರೆ ಆ ಥರದೇ ಒಂದು ವಾಯ್ಸ್ ನಮ್ಮ ಡಾಕ್ಟರ್ ನಿತಿನಾಚಾರ್ಯ ಅವರದ್ದು. ಸೊ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಅದು ಸೋನು ನಿಗಮ ಅಲ್ಲ ಡಾಕ್ಟರ್ ನಿತಿನಾಚಾರ್ಯ ಅವರಂತ. ಸೊ ತುಂಬ ಒಂದು ಒಳ್ಳೆ ಹಾಡನ್ನು ತುಳು ಇಂಡಸ್ಟ್ರಿಗೆ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಹಾಗೆ ನೀವೀಗ ನೆಕ್ಸ್ಟ್ ಫಿಲ್ಮಿಗೆಲ್ಲ ಬಿ ಜಿ ಎಮ್ ಮಾಡಬೇಕಾದ್ರೆ ಎಲ್ಲ ಇದು ಕೊಡಬೇಕಾದ್ರೆ ತಮ್ಮಲ್ಲಿ ಆ ಟೆಕ್ನಾಲಜಿಗಳು ಯಾವ ರೀತಿಯೆಲ್ಲ ಉಂಟು? ಈಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿರುವ ಕಾರಣದಿಂದಾಗಿ ಒಂದು ಅಡ್ವಾಂಟೇಜ್ ಹೇಳಿದರೆ ನಮಗೆ ಮನೆಯಲ್ಲಿ ಒಂದು ಸಣ್ಣ ಕಂಪ್ಯೂಟರ್ ಹಿಡ್ಕೊಂಡೇ ಆಲ್ಮೋಸ್ಟ್ ಎಲ್ಲ ಕಂಪೋಸಿಂಗ್ ಇರಲಿ. ಮೊದಲಿನ ಕಾಲದಲ್ಲಿ ಒಂದು ಸಾಂಗ್ ಮಾಡಬೇಕಾದ್ರೆ ಒಂದು 60 ಜನ 70 ಜನ ಮ್ಯೂಸಿಷಿಯನ್ಸ್ ಒಂದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡಬೇಕಾಗ್ತಿತ್ತು. ಆಗ ಒಂದು ಈ ಥರದ ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಬಜೆಟ್ ಬೇಕಿತ್ತು, ಅಷ್ಟು ಹೆವಿ ಪ್ರೊಡ್ಯೂಸರ್ ಎಲ್ಲ ಬೇಕಾಗ್ತಿತ್ತು. ಸೊ ಅದಕ್ಕೆಲ್ಲ ಆರ್ಟಿಸ್ಟ್ಗಳು ತುಂಬ ಜನ ಬೇಕಾಗ್ತಿತ್ತು. ಈಗ ಎಲ್ಲ ಇದನ್ನೆಲ್ಲ ಸಿಸ್ಟಮಲ್ಲೇ ಕೂತ್ಕೊಂಡು ಪ್ರೋಗ್ರಾಮ್ ಮಾಡಿ ಮಾಡಬಹುದು. ಅಫ್ಕೋರ್ಸ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇದ್ದು ಆ ಫೀಲ್ ಮತ್ತು ಅದರ ಮಜಾ ಬೇರೆ. ಅದು ಸಿಕ್ಕಿದರೆ ಡೆಫಿನೆಟ್ಲಿ ಅದು ಮಾಡೋದು ಇಸ್ ಆಲ್ವೇಸ್ ಬೆಟರ್. ಬಟ್ ಸದ್ಯಕ್ಕೆ ಈಗ ಇರುವ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಬಿ ಜಿ ಎಮ್ಗಳಾಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಾಗಲಿ ಹೊಸ ಸಾಂಗ್ ಆಗಿ ಆರಾಮ್ಸೆ ಮಾಡಬಹುದು. ಹಾಗೆ ಈಗ ನೀವು ಹಲವಾರು ಆಲ್ಬಮ್ ಸಾಂಗ್ಗಳನ್ನು ಕೂಡ ನೀವು ಮಾಡಿದ್ದೀರಿ. ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಇತ್ತೀಚೆಗೆ ಮಾಡಿದಂಥ ಆಲ್ಬಮ್ ಸಾಂಗ್ ಯಾವುದಂತ? ಒಂದು ತೆಲುಗುದೊಂದು ಆಲ್ಬಮ್ ಸಾಂಗ್ ಮಾಡಿದ್ದು ರೀಸೆಂಟ್ಲಿ. ಅದು ಕೂಡ ಜಸ್ಟ್ ಲಾಕ್ಡೌನ್ಗಿಂತ ಮುಂಚೆ ಮಾಡಿದ್ದು. ಹಾಗಾಗಿ ಅವರು ಇನ್ನೂ ಅದನ್ನು ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲೇ ಮಂಗಳೂರಲ್ಲಿ ಆ್ಯಂಡ್ ಮಡಿಕೇರಿಯಲ್ಲೆಲ್ಲ ಶೂಟ್ ಮಾಡಬೇಕು ಅಂತ ಅವರ ಪ್ಲ್ಯಾನ್. ಅಜೇಂದ್ರ ಅಂತ ಅವರು. ಸೊ ತೆಲುಗುದ್ದು ಆಲ್ಬಮ್ ಸಾಂಗ್ ಒಂದು ಅವರೇ ಬರೆದಿರುವಂಥ ಸಾಹಿತ್ಯ. ಸೊ ಅದನ್ನು ಹಾಗೆ ಇಲ್ಲಿ ಕಂಪೋಸ್ ಮಾಡಿ, ಬಟ್ ಫ್ಲೂಟ್ಗೆ ನಾವು ಒಬ್ಬರನ್ನು ಕರೆಸಿದ್ದು, ರೂಬನ್ ಅಂತ ಫ್ಲೂಟ್ ಪ್ಲೇಯರನ್ನು ಕರೆಸಿದ್ದು. ಸೊ ಚೆನ್ನಾಗಿ ಬಂದಿದೆ. ನೋಡುವ ದಿನಗಳಲ್ಲಿ ನೋಡಬೇಕು. ಸೊ ಡಾಕ್ಟ್ರೇ, ಈಗ ಇನ್ನಷ್ಟು ಹಾಡುಗಳನ್ನ ಕೇಳಬೇಕು ನಿಮ್ಮ ಮಧುರ ಕಂಠದಿಂದ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಬೇಕು. ಎಸ್, ಸಣ್ಣ ಒಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ವಿರಾಮದ ನಂತರ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ನಿಮಗೂ ಕೂಡ ಸ್ವಾಗತ.
ಧನ್ಯವಾದಗಳು. ಇಷ್ಟು ಒಳ್ಳೆ ಹಾಡುಗಳನ್ನು ನಮ್ಮ ವೀಕ್ಷಕರಿಗೆ ಹಾಗೆ ನಮಗೆ ಹಾಡಿದಿರಿ. ಮುಂದಿನ ಹಾಡು ಯಾವ ಹಾಡನ್ನು ಹಾಕ್ತೀರಿ? ಇದು ಮಹಾಪ್ರಾಣ ದೀಪಂ, ವಾಹ್. ಶ್ರೀ ಮಂಜುನಾಥಾಯ ನಮಃ. ವಾವ್, ಈ ಹಾಡನ್ನು ಹಾಡಬೇಕಾದ್ರೆ ತುಂಬಾನೇ ಒಂದು ಶ್ವಾಸ ಬೇಕು, ಆಮೇಲೆ ಪ್ರಾಕ್ಟೀಸ್ ಕೂಡ ಅದೇ ರೀತಿ ಬೇಕು. ಹೌದು, ಇದು ಅಷ್ಟು ಸುಲಭದಲ್ಲಿ ಹಾಡುವಂಥ ಹಾಡಲ್ಲ, ಆದರೆ ಗೊತ್ತಿದ್ದವ್ರಿಗೆ ಗೊತ್ತಿರ್ತದೆ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಹಾಡನ್ನು ನೀವು ಹಾಡ್ತಿದ್ದೀರಿ. ಸೊ ಈ ಹಾಡನ್ನು ಹಾಡಬೇಕು. ಓಕೆ. ॐ महाप्राणदीपं शिवं शिवं महङ्काररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादेव्यतेजं भवानी समेतं भज मंजुनाथं. शङ्कराय च भयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवम् अद्वैतभास्करम् अर्धनारीश्वरं त्रिदिशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरम् अष्टसिद्धीश्वरं नवरसमनोहरं दशदिशासुरिमलम् एकादशोज्ज्वलम् एकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं वृषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमार्चौ महर्षवर्षप्रवर्षौ सुशीर्षौ. नमो हराय च स्वरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं. धं धं डढं धं डढं धं डढं धं डढक्कानिनादनवताण्डवाडम्बरं तद्दिम्मि तकदिम्मि दिद्दिम्मि दिमि दिम्मि सङ्गीतसाहित्यसुमकमलबम्बरम् ओङ्कार ह्रीङ्कार श्रीङ्कार हैङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं वसुद्धं सुसिद्धं नकारं मकारं सिकारं वकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्गुग्रनेत्रं सुचित्रं सुगोत्रं महाकाशभासं महाभानुलिङ्गम् महाभद्रुवर्णं सुवर्णं प्रवर्णम् सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् आत्मलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिं ममेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिं ममेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिः धर्मस्थलक्षेत्रवरपरं
च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च। ಒಂದು ಅದ್ಭುತವಾದ ಹಾಡನ್ನು ಕೇಳಿದೆ. ಈ ಹಾಡನ್ನು ಹಾಡಬೇಕಾದ್ರೂ ನೀವು ಹೇಳಿದ ಹಾಗೆ ಅಷ್ಟು ಸುಲಭ ಇಲ್ಲ. ಸೊ ಇದಕ್ಕೆ ನಿರಂತರ ಅಭ್ಯಾಸ ಮತ್ತು ಏನು ಬ್ರೀದಿಂಗ್ ಅಲ್ವಾ, ಶ್ವಾಸದ ಕಂಟ್ರೋಲ್ ಇರಬೇಕು, ಕಂಟ್ರೋಲ್ ಪ್ರಾಕ್ಟೀಸ್ ಇರಬೇಕು, ಸಣ್ಣ ಮಟ್ಟದ ಟ್ರಿಕ್ ಕೂಡ ಬೇಕು. ಸೊ ಈ ಹಾಡು ಎಲ್ರಿಗೂ ಖುಷಿ ಆಯ್ತು ಅಂತ ಅನಿಸ್ಕೊಂಡಿದ್ದೀನಿ. ಹೋಪ್ಫುಲಿ. ಸೊ ನಿಮಗೆ ಪ್ಲೇಬ್ಯಾಕ್ ಸಿಂಗರ್ ಅಲ್ಲ, ನೀವು ಹಾಡು ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನಿಮ್ಮ ವೆಲ್ ವಿಷರ್ಸ್ ಎಲ್ಲ ಯಾರೆಲ್ಲ ಇದ್ರು? ಸುಮಾರು ಜನ ರಿಲೇಟಿವ್ಸು, ಸುಮಾರು ಜನ ಫ್ರೆಂಡ್ಸು. ಇನ್ಫ್ಯಾಕ್ಟ್ ನನಗೆ ಫಸ್ಟ್ ಟೈಮ್ ಎದೆ ತುಂಬಿ ಹಾಡು ಎನ್ನುವುದು ಆಡಿಷನ್ ಬಗ್ಗೆ ಹೇಳಿದ್ದು ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟಿನ ತಾಯಿ. ಅವರು ಸಜೆಸ್ಟ್ ಮಾಡಿದ್ದು. ನನಗಾಗ ಐಡಿಯಾ ಇರಲಿಲ್ಲ ನನಗೆ ಹಾಡ್ಲಿಕ್ಕೆ ಆಗ್ಬೋದು, ಅಂದರೆ ಕಾಂಪಿಟೇಷನಿಗೆ ಹೋಗಿ ಹಾಡ್ಲಿಕ್ಕೆ ಆಗುವಷ್ಟು ಪೊಟೆನ್ಷಿಯಲ್ ಉಂಟಾ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಬಟ್ ಅವರು ನಂಬಿಕೆ ಇಟ್ಕೊಂಡು ಈ ಥರ ಆಡಿಷನ್ ಉಂಟು ಅಂತ ಹೇಳಿದ ಮೇಲೆ ನಾನು ಹೋಗಿದ್ದೆ. ಅದಾದಮೇಲೆ ಕೂಡ ಆ್ಯಕ್ಚುಲಿ ಅದರ ಆಡಿಷನ್ ಲೆಟರ್, ಆಗ ಫೋನ್ ಇಲ್ಲದ ಕಾರಣ ಲೆಟರ್ ಮನೆಗೆ ಬಂದಿತ್ತು, ಆಡಿಷನ್ ಹೀಗೆ ಸೆಲೆಕ್ಟ್ ಆಗಿದ್ರಿ, ಬನ್ನಿ ನೆಕ್ಸ್ಟ್ ರೌಂಡ್ ಆಫ್ ಆಡಿಷನ್ಗೆ ಅಂತ. ಆಗಲೂ ತಂದೆಗೆ ಸ್ವಲ್ಪ ಭಯ ಇತ್ತು, ಇವನು ಎಲ್ಲಿ ಇನ್ನು ಟಿ ವಿ ಸಿಂಗಿಂಗ್ ಅಂತ ಹೋಗಿ ಓದಿಗೆ ಎಲ್ಲಿಯಾರು ಎಫೆಕ್ಟ್ ಮಾಡ್ಕೊಳ್ತಾನೆ ಅಂತ. ಸೊ ಅವರು ಇನಿಷಿಯಲಿ ಕೊಟ್ಟಿರಲಿಲ್ಲ ಲೆಟರ್ ನನಗೆ. ಸೊ ನನಗೆ ಗೊತ್ತೇ ಇಲ್ಲ ನಾನು ಸೆಲೆಕ್ಟ್ ಆಗಿದೆ ಅಂತ. ಆಮೇಲೆ ಆ ವಿಷಯವನ್ನು ನನ್ನ ಕಸಿನ್, ನನ್ನ ಭಾವ ಆಗಬೇಕು ಅವರು, ಮೂರ್ತಿ ಅಂತ, ಅವ್ರಿಗೆ ಹೇಳಬೇಕಾದ್ರೆ ಅವರು ಮತ್ತೆ ಕನ್ವಿನ್ಸ್ ಮಾಡಿ ಇಲ್ಲ ಕಳಿಸಿ ಅಂತ ಹೇಳಿದ ಮೇಲೆ ನೋಡು ಈ ಸತಿ ಒಂದು ಸತಿ ಹೋಗು ಅಂತ ಹೇಳಿ ತಂದೆ ಲೆಟ್ರ್ ಕೊಟ್ಟದ್ದು. ಸೊ ಈ ಥರ ಸಣ್ಣ ಪುಟ್ಟ ರೀತಿಯಲ್ಲಿ ಸುಮಾರು ಜನರ ಕೈವಾಡ ಉಂಟು. ಅವರೆಲ್ಲರಿಗೂ ಥ್ಯಾಂಕ್ಸ್. ಎಲ್ರಿಗೂ ವಾಹಿನಿಯ ಮೂಲಕ ನೀವು ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ. ಹಾಗೆ ಸಪೋರ್ಟ್ ಇರಲಿ ಇನ್ನು ಮುಂದೆ ಕೂಡ ಪ್ಲೀಸ್. ನೀವು ಒಂದು ಕೇಳಬೇಕಿತ್ತು, ನೀವು ಫಸ್ಟ್ ಟೈಮ್ ಎದೆ ತುಂಬಿ ಹಾಡುವೇನು ಆ ಒಂದು ಸ್ಟೇಜ್ ಮೇಲೆ ಹೋದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೊದಲನೇ ದಿವಸ, ಮೊದಲನೇ ಹಾಡು. ಇನಿಷಿಯಲಿ ಒಂದು ಭಯಂಕರ ಎಕ್ಸೈಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಇತ್ತು. ಯಾಕೆಂದರೆ ಆಲ್ಮೋಸ್ಟ್ ದೇವರು ರೀತಿಯಲ್ಲಿದ್ದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬರ್ತಾಯಿದ್ರು. ಅವರನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ ಲೈಫಲ್ಲಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಅದು ಸಿಗೋದು ಒಂದು ಹೇಗೂ ದೊಡ್ಡ ಸೌಭಾಗ್ಯ. ಅಂಥವ್ರು ಬಂದು ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟು ನಮ್ಮ ಹತ್ರ ಮಾತಾಡುವಾಗ ನಮಗೆ ಇದು ನಿಜವಾ ಕನಸ ಏನು ನಂಬಲಿಕ್ಕಾಗದೇ ಇರುವಂಥ ಒಂದು ಎಕ್ಸ್ಪೀರಿಯನ್ಸ್. ಅದು ಆ ಎಕ್ಸೈಟ್ಮೆಂಟ್ ಹೇಗೂ ಇತ್ತು. ಪ್ಲಸ್ ನಾನು ಉಳಿದ ಕಂಟೆಸ್ಟೆಂಟ್ಸ್ ಎಲ್ಲ ಕ್ಲಾಸಿಕಲಿ ಟ್ರೈನ್ಡ್ ಸಿಂಗರ್ಸ್, ಎಲ್ಲರೂ ಫಾರ್ಮಲಿ ಟ್ರೈನ್ಡ್, ತುಂಬ ವರ್ಷಗಳಿಂದ ಶಾಸ್ತ್ರೀಯ ಸಂಗೀತ ಕಲಿತವರು. ಸೊ ಅವರ ಒಟ್ಟಿಗೆ ಕಾಂಪೀಟ್ ಮಾಡುವಂಥದ್ದು ಅಂತಹ ಸುಲಭದ ವಿಷಯ ಅಲ್ಲ. ನನಗೇನು ಬೇಸಿಕ್ಸ್ ಗೊತ್ತಿರಲಿಲ್ಲ ಆಗ. ಸೊ ಆ ಒಂದು ನರ್ವಸ್ನೆಸ್ ಕೂಡ ಇತ್ತು. ಸೊ ಈಕ್ವಲ್ ಬ್ಯಾಲೆನ್ಸ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ನರ್ವಸ್ನೆಸ್. ಸೊ ನನಗೆ ಇನ್ನೂ ನೆನ್ಪುಂಟು, ಮೈಕ್ ಹಿಡ್ಕೊಳ್ಬೇಕಾದ್ರೆ ಕೈ ನಡುಗ್ತಾ ಇತ್ತಾಗ. ಫಸ್ಟ್ ಟೈಮ್ ಮಿಕ್ಸ್ಡ್ ಫೀಲಿಂಗ್ಸ್. ಯಾವ ಹಾಡು ಹಾಡಿದ್ರಿ? ಫಸ್ಟ್ ಹಾಡು ಆಗ 3 ರೌಂಡ್ ಇದ್ದದ್ದು. ಸೊ ಫಸ್ಟಿಗೆ ಚಂದು ಫಿಲ್ಮ್ ಇದ್ದು ಅವಳ ಒಲವನಗೆ. ಅವಳ ಒಲವನಗೆ ಅಂತ. ಒಲವನಗೆ ಒಂದೆರಡು ಲೈನ್ ನಮ್ಮ ವೀಕ್ಷಕರಿಗೆ. ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳೊಂದು ಅಮೃತ ಬಿಂದು ಬರಿಬಿಂಕಾನೆ ಅವಳ ಉಡುಗೆ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ. ಇದು ಫಸ್ಟ್. ಈಗ ಹೇಗೆ ಅನಿಸ್ತು ಅಂದರೆ ಆ ಸ್ಟೇಜಲ್ಲಿ ನಿಂತು ಪರ್ಫಾರ್ಮೆನ್ಸ್ ಮಾಡಿದ ನೆನಪು? ಡೆಫಿನೆಟ್ಲಿ ಮರಿಲಿಕ್ಕೆ ಆಗದೆ ಇರುವಂಥ ನೆನಪುಗಳದು. ಇವಾಗ ನಮ್ಮ ವೀಕ್ಷಕರಿಗೆ ಇನ್ನೊಂದು ಹಾಡನ್ನು ಕೇಳಬೇಕಂತ ಒಂದು ಆಸೆ ಆಗಿದೆ. ಇವತ್ತು ಒಂದು ಹಬ್ಬದ ವಾತಾವರಣ ಇರೋದ್ರಿಂದ ಎಲ್ಲ ದೇಶದೆಲ್ಲೆಡೆ. ಸೊ ನಿಮ್ಮ ಮೂಲಕ ಒಂದು ಒಳ್ಳೆಯ ಹಾಡು ಬರಲಿ ಅಂತ. ರೀಸೆಂಟಾಗಿ ಗೀತ ಗೋವಿಂದಮ್ ಅಂತ ಒಂದು ತೆಲುಗಲ್ಲಿ ಫಿಲ್ಮ್ ಬಂದಿತ್ತು, ಭಾರಿ ಸೂಪರ್ ಹಿಟ್ ಆಗಿತ್ತು. ಸೊ ಅದರದ್ದು ಒಂದು ಹಾಡು ನನಗೆ ಬಹಳ ಇಷ್ಟವಾದ, ನನಗೂ ಕೂಡ ತುಂಬ ಇಷ್ಟ ಅದನ್ನೊಂದು. ಓಕೆ, ಅದು ವೀಕ್ಷಕರಿಗೂ ಕೂಡ ಇಷ್ಟ ಆಗ್ಬೋದು. ಓಕೆ, ಆ ಹಾಡನ್ನು ಹಾಡಿ. ಎಸ್. ಚಳು ತದಿ ಗಿಡ ತಗ
ఇంకేం కావాలే చాలే ఇది చాలే నీకే నువ్వే వచ్చి వాలవే ఇకపై తిరనాళ్ళే గుండెల్లో నా వేగం పెంచావే గుమ్మంలోకి హోలీ తెచ్చావే నువ్వు పక్కనుంటే ఇంతేనేమోనే నాకొక్కో గంట ఒక్కో జన్మై మళ్ళీ పుట్టిచ్చిస్తున్నానే ఇంకేం కావాలే చాలే ఇది చాలే నీకే నువ్వే వచ్చి వాలవే ఇకపై తిరనాళ్ళే మాయలకు కదలని మగువా మాటలకు కరగని మధువా పంతములు విడువని బిగువా జరిగిన దడగవా నా కథని తెలుపుట సులువా జాలిపడి నిమిషము వినవా ఎందుకని గడికొక గొడవ చెలిమిగ మెలగవా నా పేరు తలచితే ఉబికేలావా చల్లబడి నన్ను నువ్వు కరుణించేవా ఇంకేం కావాలే చాలే ఇది చాలే నీకే నువ్వే వచ్చి వాలవే ఇకపై తిరనాళ్ళే గుండెల్లో నా వేగం పెంచావే గుమ్మంలోకి హోలీ తెచ్చావే నువ్వు పక్కనుంటే ఇంతేనేమోనే నాకొక్కో గంట ఒక్కో జన్మై మళ్ళీ పుట్టిచ్చేస్తున్నానే ఇంకేం కావాలే చాలే ఇది చాలే నీకే నువ్వే వచ్చి వాలవే ఇకపై తిరనాళ్ళే ತೆಲುಗು ಫಿಲ್ಮಿನ ಒಂದು ಅದ್ಭುತ ಹಾಡು ಗೀತಾ ಗೋವಿಂದ ಇದು ಎಲ್ಲ ತುಂಬ ಫೇಮಸ್ ಆದ ಹಾಡು. ಹೌದು. ಸೊ ಇದು ಕೂಡ ಡಿಫ್ರೆಂಟ್ ಒಂದು ಫೀಲ್ ಇದೆ. ಸೊ ಈಗ ತೆಲುಗು ಅಲ್ಲಿ ಹಾಡಬೇಕಾದ್ರೆ ನಿಮಗೆ ಅಂದರೆ ತೆಲುಗು ನಿಮಗೆ ಬರ್ತದ? ಇದರಲ್ಲಿ ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ತಂದೆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು. ಸೊ ಟ್ರಾನ್ಸ್ಫರಬಲ್ ಜಾಬ್ ಅದರಿಂದಾಗಿ ಆಂಧ್ರದಲ್ಲಿ ಒಂದು 4 years ನಾವು ಇರಬೇಕಾಗಿತ್ತು ಬಂತು. ಆ್ಯಂಡ್ ಆಗ ಕಂಪಲ್ಸರಿ ನಮಗೆ ತೆಲುಗು ಕಲೀಲೇಬೇಕಿತ್ತು, ಬರೀಲಿಕ್ಕೂ ಓದಲಿಕ್ಕೂ ಕೂಡ ಕಲೀಲೇಬೇಕಿತ್ತು. ಹಾಗಾಗಿ ತೆಲುಗು ಕ್ವೈಟ್ ಕಂಫರ್ಟಬಲ್. ಆ ಹಾಡನ್ನ ಕೇಳಬೇಕಾದ್ರೆ ಎಲ್ಲಿ ಕೂಡ ಒಂದು ಭಾಷೆ ಬರುವುದಿಲ್ಲ ಅಂತ ಎಲ್ಲಿ ಕೂಡ ತೆಲುಗಲ್ಲಿ ಪುಣ್ಯಕ ಪ್ರಾಬ್ಲಮ್ ಅಂದ್ರೆ ಬೇರೆ ಸಿಂಗರ್ಸ್ ಎಲ್ಲ ಅದನ್ನ ಬೇರೆ ಲ್ಯಾಂಗ್ವೇಜ್ಗೆ ಇದು ಟ್ರಾನ್ಸ್ಲೇಟ್ ಮಾಡಿ ಹಾಡ್ತಾರೆ. ಆದರೆ ನೀವು ಹಾಡುವಾಗ ಈ ಹಾಡಿನಲ್ಲಿ ಎಲ್ಲಿಯೂ ಕೂಡ ತೆಲುಗು ಬರಲ್ಲ ಅಂತ ಇರಲಿಲ್ಲ. ಅದಕ್ಕೋಸ್ಕರ ಈ ಕ್ವಶನ್. ತೆಲುಗಲ್ಲಿ ಫಾರ್ಚುನೇಟ್ಲಿ ತಮಿಳೆಲ್ಲ ಹಾಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಬಟ್ ತೆಲುಗಲ್ಲಿ ಒಳ್ಳೆ ಹಾಡು. ಇವಾಗ ಇನ್ನು ಮುಂದೆ ನಿಮ್ಮ ಜರ್ನಿ, ಸೊ ಇವಾಗ ನಿಮ್ಮ ವೃತ್ತಿ ಜೀವನ ಕ್ಲಿನಿಕಲ್ಲಿ ಹೋಗ್ತಾ ಉಂಟು. ಮುಂದೆ ನಿಮ್ಮ ಈ ಸಂಗೀತದ ಜರ್ನಿ ಹೇಗಿದೆ ಅಂತ ಗೊತ್ತಿಲ್ಲ. ಪ್ರಯತ್ನ ಆಲ್ವೇಸ್ ಟು ಡೂ ಬೆಟರ್ ಮ್ಯೂಸಿಕ್, ಜಾಸ್ತಿ ಜನಕ್ಕೆ ರೀಚ್ ಆಗುವಂಥ, ಜಾಸ್ತಿ ಜನಕ್ಕೆ ಇಷ್ಟ ಆಗುವಂಥ, ಜಾಸ್ತಿ ಜನವನ್ನು ಟಚ್ ಮಾಡುವಂಥ ಮ್ಯೂಸಿಕ್ಕನ್ನು ಮಾಡಬೇಕು ಅಂತ ಉದ್ದೇಶ. ಅದು ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತದೆ ನೋಡಬೇಕಷ್ಟೆ. ಅಂದರೆ ಈಗ ನಿಮ್ಮ ಇದರಿಂದ ಅಂದರೆ ನಿಮ್ಮ ಏನು ಈಗ ಸಂಗೀತ ಜರ್ನಿಯಲ್ಲಿ ನಿಮ್ಮ ಹಿಂದೆ ಈಗ ಶಿಷ್ಯಂದರನ್ನು ಅಂದರೆ ಕಲಿಸಬೇಕಾದ್ರೆ ನಿಮಗೆ ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಸಂಗೀತವನ್ನು ಹೇಳಿಕೊಡುವ ಏನಾದರೂ ಒಂದು ಪ್ಲ್ಯಾನಿಂಗ್ ಇದೆಯಾ? ಅಲ್ಲ ನಿಮಗೆ ಆ ಸಮಯ ಸಿಗ್ಬೋದಾ? ಈ ಕ್ವಶನ್ ಕೆಲವು ಸತಿ ಬಂದಿತ್ತು, ಅಂದರೆ ಕೆಲವು ಪರಿಚಯದವ್ರು ಕೇಳಿದರು. ಬಟ್ ನನ್ನ ಪ್ರಕಾರ ನಾನೀಗ ಸದ್ಯಕ್ಕೆ ಇನ್ನೂ ಸಹ ನಾನು ಕಲಿತಾ ಇದ್ದೇನೆ, ಇನ್ನು ಸ್ಟೂಡೆಂಟ್ ಲೆವೆಲಲ್ಲಿ ಇದ್ದೇನೆ. ಬಟ್ ಯಾರೆಲ್ಲ ಕೇಳಿದ್ರು ಏನಾದರೂ ಸಣ್ಣ ಪುಟ್ಟ ಸಜೆಷನ್ಗಳು, ಸಣ್ಣ ಪುಟ್ಟ ಅಡ್ವೈಸ್ಗಳು ಅವರಿಗೆ ನನಗೆ ಗೊತ್ತಿದ್ದಷ್ಟು ಹೇಳಲಿಕ್ಕೆ ಟ್ರೈ ಮಾಡಿದ್ದೇನೆ. ಬಟ್ ಪ್ರೊಫೆಷ್ನಲಿ ಫಾರ್ಮಲಿ ಅವರಿಗೆ ಇಂಪಾರ್ಟ್ ಮಾಡುವಷ್ಟು ನನಗೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಭವಿಷ್ಯದಲ್ಲಿ ಒಂದಿನ
ಅನಿಸಿದಾಗ ನನಗೆ ಗೊತ್ತುಂಟು ಸಾಧಾರಣ ಅಂತ, ಆಗ ಡೆಫಿನೆಟ್ಲಿ ಟ್ರೈ ಮಾಡ್ತೇನೆ. ಅಂದರೆ ಈಗ ಡಾಕ್ಟರ್ ನಿತಿನ್ ಆಚಾರ್ಯ ಅವರೊಂದಿಗೆ ನಾವು ಕಲಿಬೇಕು ಅಂತ ಬಂದರೆ, ಅಂದರೆ ವಿದ್ಯಾರ್ಥಿಗಳು ಬಂದರೆ ನಿಮ್ಮೊಂದಿಗೇನೆ ಕಲಿಬೇಕು ನಾವು ಅಂತ ಬಂದರೆ ಆ ದಿವಸದ ಸಮಯದಲ್ಲಿ ಆ ಥರ ಸಿಚುವೇಶನ್ ಬಂದರೆ ನೋಡಬೇಕು. ನಾನು ಈ ತನಕ ಫ್ರ್ಯಾಂಕ್ಲಿ ಯೋಚನೆ ಮಾಡಲಿಲ್ಲ ಅದರ ಬಗ್ಗೆ, ಬಟ್ ನೋಡಬೇಕು, ಆವಾಗಿನ ಪರಿಸ್ಥಿತಿ ನೋಡಿ ಡಿಸೈಡ್ ಮಾಡಬೇಕು. ಆಗಲಿ, ನಿಮಗೆ ಅಂಥದ್ದೊಂದು ಭಾಗ್ಯ ಬರಲಿ ಅಂತ ನಮ್ಮ ವಾಹಿನಿಯಿಂದ ನಿಮಗೆ ವಿಶೇಷವನ್ನು ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಇವಾಗ ಮತ್ತೊಂದು ಹಾಡು ಯಾವುದು? ಎಸ್, ಬೆಳಗ್ಗೆದ್ದು ಯಾರ ಮುಖವ. ವೆರಿ ಗುಡ್, ಫಾಸ್ಟ್ ನಂಬರ್. ಸೊ ಆವಾಗಿಂದ slow ಹಾಡು ಕೇಳಿ ಕೇಳಿ ಬೋರ್ ಆದವರಿಗೆ ಇಲ್ಲ, ಯಾರಿಗೂ ಬೋರ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಬೆಳಗಿದ್ದು ಯಾರ ಮುಖವ ನೋಡಿದೆ, ಈ ಹಾಡು ಕೂಡ ತುಂಬಾ ಪಾಪ್ಯುಲರ್ ಆದಂತ ಹಾಡು. ಇದು ಕಿರಿಕ್ ಪಾರ್ಟಿ ಸಿನಿಮಾದಿಂದ. ಸೊ ಒಂದು ಒಳ್ಳೆ ಹಾಡನ್ನ ಇನ್ನಷ್ಟು ಜೋಶ್ ಕೊಡುವ ಹಾಗೆ ನಮ್ಮ ವೀಕ್ಷಕರಿಗೆ ನೀವು ಹಾಡಬೇಕು. ಎಸ್. ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ, ಒಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರೆ ಬಳಿ ಬಂದು ಅಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚಗುಳಿ ತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚಗುಳಿ ತಾಳಲಾರೆ. ಮುಖವ ನಾನು ನೋಡಿದೆ, ಒಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯು ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರೆ ಬಳಿ ಬಂದು ಅಲ್ಲೇ ಮುತ್ತಾಡಿ ಅಯ್ಯಯ್ಯಯ್ಯೋ ಕಚಗುಳಿ ತಾಳಲಾರೆ. ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಮುತ್ತಾಡಿ ಕಚಗುಳಿ ತಾಳಲಾರೆ. ಸೂಪರ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ, ನಾವು ಈ ಕಾರ್ಯಕ್ರಮವನ್ನು 1 ಗಂಟೆಯಿಂದ ನಾವು ನಡೆಸ್ತಿದ್ದೇವೆ. ಆದರೆ ಆ 1 ಗಂಟೆ ನಮಗೆ ಸಾಲಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಆ ಮಧುರ ಕಂಠದಿಂದ ಬರುವಂಥ ಹಾಡುಗಳು ನಮ್ಮನ್ನು ಇನ್ನೊಂದು ಗಂಟೆ ಅಲ್ಲ ಇನ್ನಷ್ಟು ದಿವಸ ಕಂಟಿನ್ಯೂ ಕೇಳ್ತಾ ಇರುವಂಥ ಆಗ್ತಾಯಿದೆ. ಸೊ ನೀವು ನಮ್ಮ ವಾಹಿನಿಗೆ ಬಂದು ಈ ನಮ್ಮ ಹೊಸ ವರ್ಷದ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತು, ಅಲ್ಲ ಹೊಸ ವರ್ಷದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸ್ಪಂದನ ಚಾನಲಿಗೆ ಮತ್ತು ನನ್ನ ಬಹಳ ವೆಲ್ ವಿಷರ್, ಅವರು ಆಗ ಕೇಳಿದ ಪ್ರಶ್ನೆ ಥರ ನನ್ನ ಒನ್ ಆಫ್ ದಿ ಬೆಸ್ಟ್ ವೆಲ್ ವಿಷರ್ಸ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಪ್ರಸಾದ್ ಅವರಿಗೆ ತುಂಬ ಧನ್ಯವಾದಗಳು. ಇಟ್ ವಾಸ್ ಅ ಪ್ಲೆಷರ್ ಇಲ್ಲಿ ಇಷ್ಟೊತ್ತು ಪರ್ಫಾರ್ಮ್ ಮಾಡಿದ್ದು. ಇಟ್ ವಾಸ್ ಅ ಪ್ಲೆಷರ್ ಅವರೊಟ್ಟಿಗೆ ಮಾತಾಡಿದ್ದು, ಇಷ್ಟು ಫಾರ್ಮಲ್ ಆಗಿ ಮಾತಾಡಿದ್ದು ನಾವು ಫಸ್ಟ್ ಟೈಮ್. ಸೊ ಅದು ಇಟ್ ವಾಸ್ ಅ ಪ್ಲೆಷರ್. ಆ್ಯಂಡ್ ನ್ಯೂ ಇಯರಲ್ಲಿ ಫಸ್ಟ್ ಈ ಕೊರೋನಾ ಎಲ್ಲ ಒಮ್ಮೆ ಸಾಲ್ವ್ ಆಗಿ ಎಲ್ಲರೂ ಖುಷಿಯಲ್ಲಿರಲಿ, ಎಲ್ರಿಗೂ ಎಲ್ಲ ರೀತಿಯ ಸಕ್ಸಸ್ ಸಿಗಲಿ, ನನಗೂ ಸಿಗಲಿ, ಎಲ್ರಿಗೂ ಸಿಗಲಿ ಅಂತ ಹೇಳಿ ವಿಶಸ್ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮಗೂ ಕೂಡ ನನ್ನ ವತಿಯಿಂದ ಇನ್ನಷ್ಟು ನಿಮಗೆ ಒಳ್ಳೆಯ ಸಿನಿಮಾಗಳು ಹಾಡಲಿಕ್ಕೆ ಸಿಗಲಿ, ಅಲ್ಲ ಇಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ಅಲ್ಲ ಇಡೀ ಪ್ರಪಂಚಕ್ಕೆ ನಿಮ್ಮ ಹೆಸರು ಸಂಗೀತದ ಮೂಲಕ
ಹೋಗಬೇಕು, ಹಾಗೆ ನಿಮ್ಮಿಂದ ಒಳ್ಳೊಳ್ಳೆ ಹಾಡು ಇನ್ನು ಕೂಡ ಬರಬೇಕು ಅಂತ ನಮ್ಮದು ಕೂಡ ಆಸೆ. ಹಾಗೆ ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಅಂದರೆ ಹೊಸ ವರ್ಷ ಧಾರೆ ವಿತ್ ಡಾಕ್ಟರ್ ನಿತಿನ್ ಆಚಾರ್ಯ ಅಂತ ನಾವು ಒಂದು ಟೈಟ್ಲನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಇಷ್ಟು ಒಳ್ಳೆ ಹಾಡುಗಳನ್ನು ಹಾಡಿದ್ರಿ, ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ರಿ. ಹಾಗೆ ತುಂಬಾ 1 ಗಂಟೆಯಿಂದ ನಾವು ತುಂಬಾ ಮಾತಾಡಿದ್ದೇವೆ. ಇನ್ನಷ್ಟು ಮಾತಾಡಲಿಕ್ಕಿದೆ. ಇನ್ನೊಂದು ಸಲ ನಾವು ಮತ್ತೊಂದು ಇಂಟರ್ವ್ಯೂ ಅಲ್ಲಿ ಮಾತಾಡುವ. ಸ್ಪಂದನ ವಾಹಿನಿ ಬಂದದಕ್ಕೆ ತಮಗೆ ನಮ್ಮ ವಾಹಿನಿಯ ಕಡೆಯಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟು ಹೊತ್ತು ಡಾಕ್ಟರ್ ನಿತಿನ್ ಆಚಾರ್ಯರವರು ಹಲವಾರು ಹಾಡುಗಳನ್ನು ಹಾಡಿ ನಮ್ಮನ್ನು ರಂಜಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಹೊಸ ವರ್ಷ ಧಾರೆ ವಿತ್ ಡಾಕ್ಟರ್ ನಿತಿನ್ ಆಚಾರ್ಯ. ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ.